ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ. ನಮಸ್ಕಾರ. ನಮ್ಮ ಟಿವಿಯ ಜನಪ್ರಿಯ ದೈನಿಕ ಕಾರ್ಯಕ್ರಮ ಸರಣಿ ಜನಧ್ವನಿ ಕಾರ್ಯಕ್ರಮದ ಇವತ್ತಿನ ಈ ಸಂಚಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಒಂದು ಮಾತಿದೆ, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿಯನ್ನು ನಾವು ಸಾಧಿಸಬೇಕಾದ್ರೆ ನಮ್ಮಲ್ಲಿ ಒಂದಷ್ಟು ತೇಜಸ್ಸು ಓಜಸ್ಸುಗಳು ಬೇಕು. ಒಂದು ರೀತಿಯಲ್ಲಿ ಸಾಧನಾಮುಖಿಯಾಗಿ ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದು ಬಹಳ ಕ್ಲಿಷ್ಟಕರವಾದಂಥ ಮತ್ತು ಕಷ್ಟಕರವಾದಂತಹ ಒಂದು ಸಾಧನೆ. ಆದರೆ ಬಹಿರಂಗ ಶುದ್ಧಿ ಖಂಡಿತವಾಗಿಯೂ ನಾವು ಬಹಳ ಸುಲಭವಾಗಿ ಮಾಡಬಹುದು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಂತರಂಗ ಶುದ್ಧಿ ಆಗಬೇಕಾದ್ರೆ ನಾವು ಆಧ್ಯಾತ್ಮಿಕರಾಗಬೇಕಾಗ್ತದೆ. ಆದರೆ ಬಹಿರಂಗ ಶುದ್ಧಿಯನ್ನು ಮಾಡಬೇಕಾದ್ರೆ ಒಂದಷ್ಟು ನಾವು ಜಾಗೃತರಾಗಬೇಕಾಗ್ತದೆ. ಇವತ್ತು ಈ ದೇಶದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಸ್ವಚ್ಛತಾ ಸಮಸ್ಯೆ ಕೂಡ ಆಗಿದೆ. ಸ್ವಚ್ಛತೆಯ ಬಗ್ಗೆ ಬಹಳ ಹಿಂದಿನ ಕಾಲದಿಂದಲೂ ಒಂದಷ್ಟು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನಗಳು ಆಗ್ತಾನೇ ಇದೆ. ಅದು ರಾಷ್ಟ್ರ ಪಿತ ಮಹಾತ್ಮ ಗಾಂಧೀಜಿಯವರಿಂದ ಬಹಳ ದೊಡ್ಡ ಮಟ್ಟದ ಚಾಲನೆಯನ್ನು ಪಡ್ಕೊಂಡಿತ್ತು. ಆ ಬಳಿಕ 5 ವರ್ಷಗಳ ಹಿಂದೆ ಅಂದರೆ 2014ರಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾದಾಗ ಈ ಸ್ವಚ್ಛತೆಗಾಗಿ ಒಂದು ವಿಶೇಷವಾದಂತಹ ದಿನವನ್ನು ಮೀಸಲಿಟ್ಟರು. ಅದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2. ಅಲ್ಲಿಂದ ಒಂದು ವಿಶೇಷವಾದಂತಹ ಆಯಾಮವನ್ನು ಸ್ವಚ್ಛತೆಯ ಅಭಿಯಾನ ಪಡೆದುಕೊಂಡಿತ್ತು. ಇವತ್ತಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತದೆ, ಬಹಳ ದೊಡ್ಡ ಯಶಸ್ಸನ್ನು ಕೂಡ ಕಾಣ್ತಾ ಇದೆ. ಆದರೆ ಇವತ್ತಿಗೂ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗ್ತದೆ. ಈ ಸ್ವಚ್ಛತೆಯ ವಿಷಯದಲ್ಲಿ ಜಾಗೃತಿಯ ಕೊರತೆ ಇನ್ನೂ ಕೂಡ ಇದೆ, ವಿಶೇಷವಾಗಿ ಗ್ರಾಮೀಣ ಪರಿಸರದಲ್ಲಿ. ಈ ನಿಟ್ಟಿನಲ್ಲಿ ಇವತ್ತು ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಮ್ಮ ಟಿವಿ ಮಾಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರವರ್ತಕರಾಗಿದ್ದಾರೆ MRPL ಸಂಸ್ಥೆಯವರು. MRPL ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಸಂಸ್ಥೆ ಬೇರೆ ಬೇರೆ ಜನಪರ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಚ್ಛತೆಯ ಪಾಕ್ಷಿಕ ಅಂದರೆ 15 ದಿನಗಳ ವಿಶೇಷವಾದಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ, ಸ್ವಚ್ಛತೆ ಮತ್ತು MRPL. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ 3 ಗಣ್ಯರು ನಮ್ಮೊಂದಿಗಿದ್ದಾರೆ. ಒಬ್ಬರು ಪ್ರಶಾಂತ್ ಬಾಳಿಗ, ಮಹಾಪ್ರಬಂಧಕರು, ಕಾರ್ಪೊರೇಟ್ ಕಮ್ಯುನಿಕೇಷನ್ಸ್ MRPL. ಅದೇ ರೀತಿ ಶ್ರೀಮತಿ ವೀಣಾ ಟಿ ಶೆಟ್ಟಿಯವರು, ಮುಖ್ಯ ಪ್ರಬಂಧಕರು CSR. ಅದೇ ರೀತಿ ಇನ್ನೋರ್ವರು ತಮಗೆ ಪರಿಚಿತರೇ ಆಗಿರುವಂತಹ ಮತ್ತು ಸಾಕಷ್ಟು ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸೌರಾಜ್ ಮಂಗಳೂರು. ಈ 3ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಬಂಧುಗಳೇ, ಸ್ವಚ್ಛತೆ ಬಗ್ಗೆ ನಿಮ್ಮಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳಿರ್ಬೋದು. ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಇವತ್ತು ಸ್ವಚ್ಛತೆಯ ಬಗ್ಗೆ ಮಾತ್ರ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆಯ ಬಗ್ಗೆ ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗಿ ಕರೆ ಮಾಡಿ 2400-127 ಅಥವಾ 2400-727. ಮೊದಲಾಗಿ ತಮ್ಮಿಂದ ಆರಂಭಿಸ್ತಿದ್ದೇನೆ. ಹೇಳಿ ಸರ್, MRPL ಮತ್ತು ಸ್ವಚ್ಛತೆ ಯಾವ ರೀತಿ ಕಾರ್ಯಪ್ರವೃತ್ತವಾಗಿದೆ? ಈ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಇತ್ತೀಚಿನ 2-3 ವರ್ಷಗಳಿಂದ ಕೇಂದ್ರ ಸರ್ಕಾರ, ನಾವು ಒಂದು MRPL ಒಂದು ಕೇಂದ್ರ ಸರ್ಕಾರದ ಉದ್ದಿಮೆ. ಈ ಕೇಂದ್ರ ಸರ್ಕಾರದ ಉದ್ದಿಮೆಗೆ ಸ್ವಚ್ಛ ಭಾರತ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕಡೆಯಿಂದನೂ ಕೂಡ ನಮ್ಮ ಪ್ರಯತ್ನವನ್ನು ಮಾಡಬೇಕು, ನಮ್ಮ ಕಡೆಯಿಂದನೂ ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ನಮ್ಮ ಕಡೆಯಿಂದ ಈ ಸ್ವಚ್ಛತೆಗಾಗಿ ನಾವು ಎಷ್ಟು ನಮ್ಮಿಂದ ಸಾಧ್ಯವಿದೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ನಮಗೆ ಆದೇಶ ಬಂದಿತ್ತು. ಅದರ ಪ್ರಕಾರವಾಗಿ ನಾವೀಗ ಪ್ರತಿ ವರ್ಷವೂ ಕೂಡ ಈ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಅದರ ಅಂಗವಾಗಿ ಈ ತಿಂಗಳಲ್ಲಿ ಜುಲೈ 1ರಿಂದ ಜುಲೈ 15ರವರೆಗೆ ಸ್ವಚ್ಛತಾ ಪಾಕ್ಷಿಕ ಎಂದು ಕಾರ್ಯಕ್ರಮವನ್ನು ನಡೆಸಬೇಕೆಂದು ಬಂದ ಆದೇಶದ ಪ್ರಕಾರ ನಾವು ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಹಾಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ಈ ದಿನ ನಾವು ಇಲ್ಲಿ ಸೇರಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸು ಅಡಗಿರುವುದು ಇವತ್ತಿಗೂ ಕೂಡ ಎಲ್ಲರೂ ಬಹುಶಃ ಒಪ್ಪತಕ್ಕಂಥ ಮಾತು. ಒಬ್ಬಳು ಸ್ತ್ರೀ, ತಾಯಿ ಮೊದಲ ಗುರು ಅನ್ನುವಂಥ ಮಾತು ಕೂಡ ಇದೆ. ತಾಯಿಯ ಮಡಿಲಿನಿಂದ ಮಕ್ಕಳಿಗೆ ಆ ಜ್ಞಾನದ ಆರಂಭ ಆಗ್ತದೆ ಅನ್ನೋದು ಪ್ರಾಜ್ಞರ ಮಾತು. ಒಬ್ಬರು ಸ್ತ್ರೀಯಾಗಿ ಜಾಗೃತಿಯನ್ನು ಯಾವ ರೀತಿ ಮೂಡಿಸ್ಬೋದು ಮತ್ತು ಆ ಸಂಸ್ಥೆಯ ಪರವಾಗಿ ತಮ್ಮ ನಿಲುವುಗಳೇನು? ನೀವು ಸರಿಯಾಗಿ ಹೇಳಿದಂತೆ ಸ್ವಚ್ಛ ಭಾರತದ ಕನಸು ಕಂಡವರು ಮಹಾತ್ಮ ಗಾಂಧಿ. ಸ್ವತಂತ್ರ ಭಾರತದ ಕನಸು ಅವರು ಹೇಗೆ ಕಂಡಿದ್ದರು ಅದೇ ರೀತಿ ನಮ್ಮ ಭಾರತ ಸ್ವಚ್ಛವಾಗಿರಬೇಕು ಅಂತ ಕೂಡ ಅವರು ಬಯಸಿದ್ರು. ಸ್ವಾತಂತ್ರ್ಯವೇನೋ ಸಿಕ್ಕಿತು, ಆದರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯತ್ತ ಸಾಗುತ್ತಿರುವ ನಮ್ಮ ದೇಶ ಸ್ವಚ್ಛತೆಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ. ಇದು ನಾವೆಲ್ಲರೂ ಒಪ್ಪಬೇಕಾದ ಒಂದು ಸತ್ಯ.
ಇದನ್ನು ಮನಗೊಂಡ ನಮ್ಮ ಪ್ರಸಕ್ತ ಪ್ರಧಾನಮಂತ್ರಿಯವರು ಅಕ್ಟೋಬರ್ 2, 2014 ಈ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೆತ್ತಿಕೊಂಡರು. 5 ವರ್ಷಗಳ ಪರ್ಯಂತ ನಡೆಯಲಿರುವ ಈ ಕಾರ್ಯಕ್ರಮ 2019 ಅಕ್ಟೋಬರ್ 2 ಕೊನೆಗೊಳ್ಳಲಿದೆ. ಇದರ ಅಂಗವಾಗಿ ಇದು ಈಗ ಸ್ವಚ್ಛತೆ ಎನ್ನುವುದು ಪ್ರಧಾನಮಂತ್ರಿಯವರ ಯೋಜನೆಯಾದರೂ ಅದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ನಮ್ಮ MRPL ಸಂಸ್ಥೆ ಒಂದು ಕೇಂದ್ರ ಸರ್ಕಾರದ ಉದ್ಯಮವಾಗಿ ಅದರ ಜವಾಬ್ದಾರಿ ಮಹತ್ತರವಾದದ್ದು. ಈ ನಿಟ್ಟಿನಲ್ಲಿ MRPL ಈ ಯೋಜನೆಯೊಂದಿಗೆ ತುಂಬಾ ಗಟ್ಟಿಯಾಗಿ ಕೈ ಜೋಡಿಸಿದೆ. ನಮ್ಮ MRPLನ CSR ಬಜೆಟ್ ಏನಿದೆ, ವಾರ್ಷಿಕ ಬಜೆಟ್, ಅದರಲ್ಲಿ 33% ನಾವು ಈ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳಿಗಾಗಿಯೇ ಮೀಸಲಿರಿಸಿದ್ದೇವೆ. ಇದು ವರ್ಷವಿಡೀ ನಡೆಯುವ ಕಾರ್ಯಕ್ರಮ. ಆದರೆ ಈಗ ಅಂದ್ರೆ ನಮ್ಮ ಆಡಳಿತ ಮಂತ್ರಾಲಯವಾದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಮಂತ್ರಾಲಯ ಇವರ ಆದೇಶದ ಮೇರೆಗೆ ಈ ಒಂದು 15 ದಿನಗಳ ಸ್ವಚ್ಛತಾ ಪಾಕ್ಷಿಕ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ 15 ದಿನಗಳ ಪರ್ಯಂತ ನಾವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಸುತ್ತಲಿನ ಸಮಾಜದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯದವರನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ. ಈ ನಮ್ಮ ಸ್ವಚ್ಛತಾ ಪಾಕ್ಷಿಕ ಕಳೆದ ಜುಲೈ 1 ಉದ್ಘಾಟನೆಗೊಂಡಿತು. ಆ ದಿವಸ ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಶ್ರಮದಾನವನ್ನು ಮಾಡುವ ಮೂಲಕ ಗಣೇಶ್ಪುರ ಜಂಕ್ಷನ್ನಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಆಮೇಲೆ ಮಕ್ಕಳಿಗಾಗಿ, ಶಾಲಾ ಮಕ್ಕಳಿಗಾಗಿ ಚಿತ್ರಕಲಾ ಅಂದ್ರೆ ಸ್ವಚ್ಛತೆಯ ವಿಷಯದಲ್ಲಿ ಚಿತ್ರಕಲಾ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಕಾರ್ಯಕ್ರಮವಾಗಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತ ಮ್ಯಾಜಿಕ್ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಈ ಪ್ರೌಢಶಾಲೆಯಲ್ಲಿ ಕಲಿಯುವ ಹೆಣ್ಣು ಮಕ್ಕಳ ಅಗತ್ಯ ಇನ್ಸಿನರೇಟರ್ ಅಂದ್ರೆ ನ್ಯಾಪ್ಕಿನ್ ಬರ್ನರ್ ನಮ್ಮ ಪರಿಸರದ 15 ಶಾಲೆಗಳಿಗೆ ನಾವು ಈ ಇನ್ಸಿನರೇಟರ್ ಅನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಈ ಕಾರ್ಯಕ್ರಮ ಆಗಿದೆ. ಇನ್ನು ಕೆಲವು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಹಯೋಗದೊಂದಿಗೆ ನಾವು 21 ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಾವು ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಕೊಟ್ಟಿದ್ದೇವೆ. ಅಂದ್ರೆ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನು ಹಾಸ್ಟೆಲ್ನ ಅಡಿಗೆಗಾಗಿ ಉಪಯೋಗಿಸ್ತಾರೆ. ಇದರಲ್ಲಿ 2 ನಾವು ಸಾಂಕೇತಿಕವಾಗಿ ಈ ದಿನಗಳಲ್ಲಿ ಉದ್ಘಾಟನೆ ಮಾಡಲಿದ್ದೇವೆ. ಮತ್ತೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಾಗಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ನೆರೆಯ ಸೂರಿಂಜೆ, ಪೆರ್ಮುದೆ ಮತ್ತು ಕೋಡಿಕೆರೆ ಗ್ರಾಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸಹಯೋಗದೊಂದಿಗೆ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಈ ರೀತಿ ಬಹಳಷ್ಟು ಕಾರ್ಯಕ್ರಮಗಳು ಯೋಚನೆಗಳಿವೆ. ಸರಿ ಬಂಧುಗಳೇ, ನಾವು ಸಾಕಷ್ಟು ಬಾರಿ ಒಂದು ಮಾತನ್ನ ಹೇಳುವುದಿದೆ. ಕೇಂದ್ರ ಸರ್ಕಾರಗಳಿರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಳ್ತದೆ. ಆದರೆ ಯೋಜನೆಗಳು ತಳಮಟ್ಟದ ಜನರಿಗೆ ತಲುಪುವುದು ಬಹಳಷ್ಟು ಬಾರಿ ಇಲ್ಲ. ಯಾಕೆಂದ್ರೆ ಆ ಯೋಜನೆಗಳ ಬಗ್ಗೆ ಜಾಗೃತಿಯ ಕೊರತೆ ಇದೆ. MRPL ಸಂಸ್ಥೆ ಕೂಡ ಬಹಳಷ್ಟು ಅಂತಹ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಆದರೆ ಬಹಳಷ್ಟು ಜನರಿಗೆ ಆ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ. ಕೆಲವರು ಅಂದ್ಕೊಂಡಿದ್ದಾರೆ ಕೇವಲ ಒಂದು ಮಿತಿಯ ಒಳಗೆ ಅಥವಾ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ MRPLನವರು ಅಂತಹ ಸಹಕಾರಗಳನ್ನು ಮಾಡ್ತಾರೆ. ವಾಸ್ತವವಾಗಿ ಇಲ್ಲ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ. ಸ್ವಚ್ಛತೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ಸಂಸ್ಥೆ ಹಮ್ಮಿಕೊಂಡಿದ್ದಾರೆ. ಯಾವ ರೀತಿ ಹೋಗಬೇಕು ಅನ್ನೋದರ ಪೂರ್ಣ ವಿವರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡುವ ಪ್ರಯತ್ನ ಮಾಡ್ತೇವೆ. ಸೌರ ಜೀರಡ ಪಾತ್ರೆಡೊಂದಂಡ ನಮ್ಮ ಕುಡ್ಲದ ಬಗೆಟ್ ಬಾರಿ ವಿಶೇಷವಾದ ಪ್ರಯತ್ನ ಮಾಡಿದಿನ ಸ್ವಚ್ಛತದ ಬಗೆಟ್ ಒಂಜಿ ಲೆಕ್ಕಾಚಾರದ ಪ್ರಕಾರ ದಿನಕ್ಕೂ ಕುಡ್ಲಾಡು 50 ಅಚ್ಪಾಟ್ ಅಂದಾತ್ ಕಜವಲ್ದಾದ ಅಂತ ತ್ಯಾಜ್ಯವಲ್ ಬರೋದುಂಡು. ಅಂಚಿನ ಅಲ್ಪ ಇನಿಕ್ಲ ಜನಕಲ್ಡ 22% ಜನಕಲಿಗೆ ಮಾತ್ರ ಜಾಗೃತಿ ಉಂಡು ಒಂಜಿ ವರದಿ ಬಂದ್ಪುಡು. ವರದಿ ಈ ಜಾಗೃತಿ ನೆಂಚ ಪುಟ್ಟವನು ಆಲ್ರೆಡಿ ಇತ್ತೆ ಕೆಲವರು ಫೇಸ್ಬುಕ್ನು ಕೆಲವರು ಬೇತೆ ರೂಪಾಡು ಯೂಸ್ ಬಂದಿತ್ತೇರು. ಆಂಡ ಇನಿ ಎಂಕುಲು ಯುವ ಜನತೆಗೆ ಫೇಸ್ಬುಕ್ನು ಈ ಜನತೆಗೆ ಅವೇರ್ನೆಸ್ ಕೊರ್ಪಿನ ರೀತಿಯ ಎಂಕುಲು ಫೇಸ್ಬುಕ್ ನೆತ್ತ ಮೂಲಕ ಎಚ್ಚರಿಕೆ ಹೊರೊಂದಿಲ್ಲ. ದಯಮಾಡಿ ಇನಿ ಇತಿ ಏತವಾಡು ಇತ್ತೆ ಎಂಕುಲು ರಾಮಕೃಷ್ಣ ಮಿಷನ್ ದ ನೆಟ್ ಐಕ್ ರಾಮಕೃಷ್ಣ ಮಿಷನ್ಗೆ MRPL ಮುಖ್ಯ ಪ್ರಾಯೋಜಕರಾದುಲ್ಲೆ ಅವೊಂಜಿ ನಿಜ ಹೆಮ್ಮೆದ ವಿಷಯ. ಅವತ್ತಂದ ಬಂಡ ಇಂದು ಸತತ 4 ವರ್ಷದಿಂಚಿ ಬೇಲೆ ಅವನ್ ಬರೋದು 4 ವರ್ಷದಿಂಚಿ ಎಂಕುಲು ಈ ಪಾತಿರದಡ್ಡು ಒಂಜಿ ಪಾತಿರತ್ತನು 2014 ಅಕ್ಟೋಬರ್ 2 ತಾರೀಕಿಗೆ ಈ ಸ್ವಚ್ಛತಾ ಅಭಿಯಾನ ಶುರು ಒಂದು ಕಾಲಿ ಒಂಜಿ ವಾರ ಮಾತ್ರ ಫೋಟೋ ಬರ್ರೆ ಒಂದು ಆಕ್ಚುಲಿ ಅದನ್ನೇ ಒಂದು ಅಂಡ್ ಅವು ಸುಳ್ಳಾಂಡು ಇನಿಕ್ಲ ಅವು ಬಾರಿ ಮೇನ್ ನಮಗೆ ಇಚ್ಛಾಶಕ್ತಿ ಬೋಡು ದಯಬಣ್ಣಗೆ ಒಂಜಿ ರಾಮಕೃಷ್ಣ ಮಿಷನ್ ಸತತ 4 ವರ್ಷದಿಂಚಿ ಈ ಸ್ವಚ್ಛತಾ ಅಭಿಯಾನ ಮಂತೊಂದುಲ್ಲೆ ಬಂಡ ಅವು ನಿಜವಾದ ಗ್ರೇಟ್ ಪೊಂಡು ದಯಮಲ್ಲ ಇತರ ಯೋಜನೆ ದಾದಾರುಂಡು ಸಂಡೆ ಐತರ ದಾನಿ ಕೆಲವರು 10 ಗಂಟೆ ಮಟ್ಟ ಲಕ್ಕುಚೀರು ಅಂಡ್ ಎಂಗ್ಲಿ ಹೆಮ್ಮೆ ಆಪುನು
ಐತಾರ ಏಪ ಬರ್ಪುಂಡು ಐತಾರ ದಾನಿ ಅಮ್ಮನకు ಲಕ್ನ ಹಿಡಿದು ಎಂಗ್ಲು ಹಾಜರಾಗಿ ಲಕ್ಕದ ಬೋದಾಪುಂಡು ಬೊಕ ಅಲ್ಪದಾದ ಬಂಡ ಎಂಗ್ಲು ಸ್ವಚ್ಛತೆ ಮಲ್ಪರೆ ಎಂಗ್ಲಿಗೆ ಪಣ ಅಲ್ಪಲೊಂಜಿ ಖುಷಿ ಬೇತೆ ಐದು ನೆಟ್ಟೆ ಎಂಗ್ಲು ಸ್ವಚ್ಛ ಮಂತೊಂದುಲ್ಲ ಅಂಡ ಕೆಲವರು ಜನಕುಲು ನಿಕ್ ಸ್ಪಂದಿಸ ಒಂದಿಜ್ಜೇರು ಐಕೆ ಎಂಗ್ಲು ಸೂಕ್ತ ಮಾರ್ಗಲ ಯೂಸ್ ಮಂದ ದಾಯಮನೆ ಸೋಷಿಯಲ್ ಮೀಡಿಯಾಡ್ ಮಕ್ಕಳಿಗೆ ಎಚ್ಚರಿಕೆ ಮಸ್ತ್ ಕೊಡ್ತಾ ಎಚ್ಚರಿಕೆ ಕೊಡ್ದಾಗ ಎನ್ನ ಲೆಕ್ಕಡ ಕುಡ್ಲಾಡು ಇತ್ತೆ ಎನ್ನ ಲೆಕ್ಕಡ 70% ಜನಗಳಿಗೆ ಹೆಚ್ಚಿನ ಉಂದಾದನು ಅಂಡ್ ಕೆಲವು ಮೈಂಡ್ ದಾದಪ್ಪುಂಡು ಆ ಒಂದು ಮೋದಿ ಮಂತಿನಿ ಅಂಚೆ ಕೆಲವರ ಮೈಂಡ್ ಇಲ್ಲ ಉಂಡು ಐಟ್ಲ ರಾಜಕೀಯ ಐಟ್ಲ ಒಂಚೂರು ಸ್ವಚ್ಛತೆ ರಾಜಕೀಯ. ಪ್ರಶ್ನೆ ರಾಜಕೀಯ ಏರೇ ಮಲ್ತನಲ್ಲ ಐಗನ್ ಮಿನಿ ಆಡ ಇತ್ತೆ ಕೆಲವರಿ ದಾದ ಒಂದುಂಡು ಆ ಮುಕ್ಲಿಗೆ ಮೈಂಡ್ ಬರೋದು ನೆಟ್ ರಾಜಕೀಯ ಇಜ್ಜಿ ಮುಕುಲು ಮಸ್ತ್ ಕ್ಲೀನ್ ಆದ ಪೋಂದುಲ್ಲೇರ್ ಬಂದು ಇನ್ನು ತೂದುಪರ್ ಎಂಕ್ಲೆ ಸುರತ್ಕಲ್ ದಂಚಿಕ್ ಪುರ ಬನ್ನಾಗ ಫ್ಲೈಓವರ್ ತುನ್ನ ಖುಷಿ ಆಗುನ್ ಅಲ್ಪ ಅಲ್ಪ ಗಾರ್ಡನ್ MRPL ದಕ್ಕಲ ಪ್ರಾಯೋಜಕ ನೆಟ್ ಗಾರ್ಡನ್ ಪುರ ಮಂದೇರು ಅವತ್ತೆ ಮುರನಿ ಎಂಗು ನೆತ್ತ ಕುಂಟಿಗ ಅಂದಲ್ವ ಫ್ಲೈಓವರ್ ಕ್ಲೀನ್ ಮಂತ ಐಟಿ ಎತ್ತು ರಾಶಿ ಗಟ್ಲೆ ಪೋಸ್ಟರ್ ಅವಾರ್ಡ್ ಅಂಜಿ ಫಾಸ್ಟ್ ಫುಡ್ ಅಂಗಡಿ ಬರೀತನ್ ಫಾಸ್ಟ್ ಫುಡ್ ಅಂಗಡಿ ಎಂಕ್ಲು ದೆಪ್ಪುನ ಎಂಗ್ಲ ಗುರಿ ಇತ್ತಿಜಿ ಅಂಡ ಹೊರ ಫಾಸ್ಟ್ ಫುಡ್ ದಕ್ಲೆ ಒಂಜಿ ಜಸ್ಟ್ ಎಲ್ಲೇ ಮಾಡ ಎಚ್ಚರಿಕೆ ವರ್ಕ ಬಂದು ಆ ಫಾಸ್ಟ್ ಫುಡ್ ಅಂಗಡಿ ಪುರ ನೂಕೊಂದು ದೂರ ಕೊನೊಂದಿಯ ಅಕ್ಲೆ ಅಲ್ಪ ಗೊತ್ತಾ ನಾ ಮುಲ್ಪ ಸ್ವಚ್ಛತೆ ಆದ ಮಲ್ಲಿಗೆ ಮುಕುಲು ರಾತ್ರಿ ಬರ್ತೀನಿ ನಿಂಗು ಪಗಲಿಗೆ ಪಾತ್ರ ಬೊಕ್ಕ ದುಂಬು ಕೊನಪೆಂಜಿ ಲೆಪ್ಪು ಕಾತಂದರು ಪ್ರಥಮ ಕರೆನ ಸ್ವೀಕರಿಸಿದ್ದೇವೆ. ಹಲೋ 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 ವೀಕ್ಷಕರೇ ಕರೆ ಮಾಡಿ 240012 ಅಥವಾ 727. ಹಲೋ ಮಾತಾಡಿ, ತಮ್ಮ ಹೆಸರು ಮಾತಾಡಿ ಅಮ್ಮ. ಪೂರ್ಣಿಮಾ ಅವರೇ ಮಾತಾಡಿ. ತಮ್ಮ ಮಾತುಗಳು ಸ್ಪಷ್ಟವಾಗಿಲ್ಲ, ಮತ್ತೊಮ್ಮೆ ಹೇಳಿ. ಹೌದು. ನಿಮ್ಮ ಶಾಲೆಗೆ ಬಂದಿದ್ರು ಅವರು? ನಿಮ್ಮ ಶಾಲೆಗೆ ಅಭಿನಂದನೆಗಳಮ್ಮ. ನೋಡಿ ಪೂರ್ಣಿಮಾ ಅವರೇ, ಶಾಲೆಗಳ ಬಗ್ಗೆ ವಿಶೇಷವಾದಂತಹ ಯೋಚನೆಗಳು MRPL ಸಂಸ್ಥೆಯಿಂದ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮಾತಾಡಿ. ವೀಣಾ ಮೇಡಮ್ ಅವರಿದ್ದಾರೆ, ಅದೇ ರೀತಿ ಪ್ರಶಾಂತ್ ಬಾಳಿಗರ್ ಅವರಿದ್ದಾರೆ. ಮಾತಾಡಿ. ಮಾತಾಡಿ. ನಮಸ್ತೆ, ಹೇಳಿ. ನಮಸ್ತೆ, ಮಾತಾಡಿ. ಹೇಳಿ. ಈಗ ಜೊತೆಗೆ ಬಂದಿಗೆ ನಾವು ಪ್ರಾರಂಭದಲ್ಲಿ ವೀಣಾ ಮೇಡಮ್ ಹೇಳಿದಾಗೆ ಹೈಸ್ಕೂಲ್ ಮಕ್ಕಳಿಗೆ ಅದರ ಬದಲು ಪ್ರೈಮರಿ ಶಾಲೆಗೂ ಕೂಡ ಪ್ರಾರಂಭದಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೇನೆ. ಹೇಳಿ ಹೇಳಿ ಹೇಳಿ. ಖಂಡಿತವಾಗಿ ಕೂಡ ನಮ್ಮ ದೇಶ ಸ್ವಚ್ಛತೆ ಆಗಬೇಕು, ಖಂಡಿತವಾಗಿ ಸಾಧ್ಯತೆ ಇದೆ. ಪ್ರಾರಂಭದ ಹತ್ತಿರಕ್ಕೆ ಸ್ವಚ್ಛತೆ ಬಗ್ಗೆ ನಾವು ಮಕ್ಕಳಿಗೆ ಅರಿವು ಮೂಡಿಸಿದಾಗ ಮಕ್ಕಳಿಗೆ ಮನೆ ತಮ್ಮ ಪರಿಸರ ಸ್ವಚ್ಛತೆ ನಾವು ತಿಳಿಸಿದ್ರೆ ಖಂಡಿತವಾಗಿ ಒಂದು ಅವರಿಗೆ ಆಲೋಚನೆ ಬರ್ತದೆ. ಖಂಡಿತ ಅವರ ಮೂಲ ಆಶಯ ಅತ್ಯಂತ ಎಳವೆಯಲ್ಲಿ ಅಂದ್ರೆ ಪ್ರಾಥಮಿಕ ಹಂತದಲ್ಲೇ ಜಾಗೃತಿಯನ್ನ ಮೂಡಿಸಬೇಕು. ಈ ನಿಟ್ಟಿನಲ್ಲಿ MRPL ನ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ ಬಹುಶಃ. ಹೌದು ಮೇಡಮ್, ತುಂಬ ಖುಷಿ ಆಯಿತು ನಿಮ್ಮ ಪ್ರಶ್ನೆ ಕೇಳಿ. ಮತ್ತು ನಿಮ್ಮ ಶಾಲೆಗೆ ಪ್ರಧಾನಮಂತ್ರಿಯವರಿಂದ ಏನು ಒಳ್ಳೆಯ ಒಂದು ಮಾತುಗಳನ್ನು ಅವರು ಹೇಳಿದ್ದಾರೆ ಅಂತ ಹೇಳೋದು ಕೇಳಿ ಕೂಡ ನಮಗೆ ತುಂಬ ಖುಷಿ ಆಯಿತು. ನಾವು ನಮ್ಮ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ತುಂಬ ಅಂದರೆ ಒಂದು ಪರಿಣಾಮಕಾರಿಯಾಗಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ನಾವು ಒಂದು ಸಲ ಆ ಸ್ಕೂಲಲ್ಲಿ ಗ್ರೌಂಡಲ್ಲಿ ಹೋಗಿ ಕಾರಿನಿಂದ ಇಳಿದ್ರೆ ಸಾಕು, ಮಕ್ಕಳಿಗೆ ಗೊತ್ತಾಗ್ತದೆ ಏನೋ ಹೊಸ ವಿಷಯಗಳನ್ನು ಹೊತ್ತುಕೊಂಡು ಇವರು ಇಲ್ಲಿ ಬಂದಿದ್ದಾರೆ ಅಂತ. ಮಕ್ಕಳು ಕೂಡ ಅದರಲ್ಲಿ ತುಂಬ, ಅದು ಗ್ರಾಮೀಣ ಪ್ರದೇಶದ ಮಕ್ಕಳು ಏನಿದ್ದಾರೆ ಅವರು ತುಂಬ ಒಂದು ಕುತೂಹಲದಿಂದ ತುಂಬ ಆಸಕ್ತಿಯಿಂದ ನಾವು ಮಾಡುವ ಏನೇ ಕಾರ್ಯಕ್ರಮ ಇದ್ರೂ ಅದರಲ್ಲಿ ಪಾಲ್ಗೊಳ್ತಾರೆ. ನಾವು ಅಲ್ಲಿ ಹೋದಾಗ ಮಕ್ಕಳಿಂದ ಕ್ಲೀನಿಂಗ್ ಕಾರ್ಯಕ್ರಮ ಕೂಡ ಮಾಡ್ತೇವೆ. ನಾವು ಅವರೊಟ್ಟಿಗೆ ಸೇರಿಕೊಳ್ತೇವೆ, ನಾವು ಅಲ್ಲಿ ನಿಲ್ಲುವುದಿಲ್ಲ, ನಾವು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಕ್ಲೀನಿಂಗ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮತ್ತು ಅವೇರ್ನೆಸ್ ಕ್ರಿಯೇಷನ್, ಜಾಗೃತಿ ಅವರಿಗೆ ಬರೀ ಬಹಿರಂಗ ಸ್ವಚ್ಛತೆ ಮಾತ್ರ ಅಲ್ಲ, ನವೀನ್ ಶೆಟ್ಟಿ ಅವರು ಹೇಳಿದ್ರು ಆಗ ಅಂತರಂಗ ಸ್ವಚ್ಛತೆ ಕೂಡ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಬೆಳೆದು ಬರಬೇಕು. ಈ ಎರಡೂ ಬಗ್ಗೆ ಕೂಡ ನಾವು ತುಂಬ ಅವರಿಗೆ ವಿಷಯಗಳನ್ನು ತಿಳಿ ಹೇಳ್ತೇವೆ. ಮತ್ತು ಮಕ್ಕಳು ಏನು ಹೇಳಿದ್ದಾರೆ, ಅವರ ಗುರುಗಳು ಕೂಡ ಅವರಿಗೆ ಅದರಲ್ಲಿ ತುಂಬ ಒಂದು ಆಸಕ್ತಿಯಿಂದ ವಿಷಯಗಳನ್ನು ಹೇಳಿಕೊಡ್ತಾರೆ. ಈ ನಿಟ್ಟಿನಲ್ಲಿ ನನಗೆ ಅನಿಸ್ತದೆ ನಮ್ಮ ಮುಂದಿನ ಜನಾಂಗ ಏನಿದೆ ಅದು ಸ್ವಚ್ಛತೆಯನ್ನು ಮೈಗೂಡಿಸಿಕೊಂಡು ಬೆಳೆಯುತ್ತದೆ ಅನ್ನುವ ಒಂದು ಭರವಸೆ ನನಗಿದೆ. ಖಂಡಿತ ಧನ್ಯವಾದಗಳು ಪೂರ್ಣಿಮಾ ಅವರಿಗೆ. ಬಹುಶಃ ಮತ್ತೊಂದು ಕರೆ ಸಿದ್ಧವಾಗಿದೆ ಅಲ್ಲಿ. ಹಲೋ, ನಾನು
ಪಡಿನಿಂದ ಸರ್. ಹೆಸರು ಹೇಳ್ಬೋದಾ ಸರ್? ನವದೀಪ್ ಅಂತ. ಹೇಳಿ ನವೀದ್ ಅವರೇ ಮಾತಾಡಿ. ಅಲ್ಲ, ನಿಜವಾಗಿ ನೋಡಿ, ಸ್ವಚ್ಛ ಅನ್ನೋದು ನಿಜವಾಗಿಯೂ ಒಂದು ಒಳ್ಳೆಯ ವಿಷಯ. ಸ್ವಚ್ಛತೆಯಲ್ಲಿ ಖಂಡಿತ ಹೌದು, ಖಂಡಿತ ಹೇಳಿ. ಸ್ವಚ್ಛ ಮಾಡೋದು ನಮ್ಮ ಕರ್ತವ್ಯ ವಿಷಯ. ಅವರು ಏನೋ ಹುಷಾರಿಲ್ಲದವರು ಹಾಗೆ ಹೀಗೆ ನಡ್ಕೊಂಡು ಹೋಗೋದು, ಸ್ವಲ್ಪ ಏನಾದ್ರು ಕಂಡ್ರೆ ಅವರಿಗೆ ಜೋರು ಸ್ವಲ್ಪ ಹುಷಾರಿಲ್ಲದಾಗಿ ಆಗೋದು, ಇಲ್ಲ ಕೆಮ್ಮು ಬರೋದು, ಇಲ್ಲ ವಾಂತಿ ಬರೋದು, ಇದೆಲ್ಲ ಈ ಸ್ವಚ್ಛ ಇಲ್ಲದ ಕಾರಣವಾಗಿರ್ತದೆ. ಖಂಡಿತ ಸ್ವಚ್ಛತೆ ಅನ್ನೋದು ನಿಜವಾಗಿ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತೇನೆ ನಿಜವಾಗಿ. ಖಂಡಿತ ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಇರ್ತದೆ. ಎಲ್ಲಿ ಸ್ವಚ್ಛತೆ ಇರೋದಿಲ್ಲೋ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಖಂಡಿತವಾಗಿ ಉಲ್ಬಣವಾಗ್ತದೆ. ಈ ನಿಟ್ಟಿನಲ್ಲಿ ಈ ಜಾಗೃತಿಯನ್ನ ಮೂಡಿಸಲಾಗ್ತದೆ. ಹೇಳಿ, ಶಾಲೆಗಳಿಗೆ ವಿಶೇಷವಾಗಿ ತಮ್ಮ ಯೋಜನೆಗಳು? ಶಾಲೆಗಳಲ್ಲಿ ನಮ್ಮ ಈ ಸ್ವಚ್ಛ ಭಾರತ ಅಭಿಯಾನದ ಅಂದ್ರೆ ವಾರ್ಷಿಕ ಕಾರ್ಯಕ್ರಮಗಳು ಏನಿವೆ, ಮುಖ್ಯವಾಗಿ ಪ್ರಧಾನ ಮಂತ್ರಿಯವರ ಕನಸು ಕೂಡ ಅದೇ ಆಗಿತ್ತು. ನಮ್ಮ ಭಾರತ ದೇಶವನ್ನು ಬಯಲು ಶೌಚಾಲಯ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ವೋ, ಇವತ್ತು ಕೂಡ ಸಾಕಷ್ಟು ಶಾಲೆಯಲ್ಲಿ ಆ ಸಮಸ್ಯೆ ಇದೆ. ಎಷ್ಟೋ ವಿದ್ಯಾರ್ಥಿನಿಯರು ವಿಶೇಷವಾಗಿ ಹೇಳೋದಾದ್ರೆ ಅಲ್ಲಿ ಹೋಗ್ಲಿಕ್ಕೆ ಹೆದರ್ತಾರೆ. ಆ ಶೌಚಾಲಯದ ಅಗತ್ಯ ಎಷ್ಟು ಎನ್ನುವುದು ನಾವು ಮನಗಂಡಿದ್ದೇವೆ. ಮತ್ತೆ ಈ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳು ಇಲ್ಲವೋ ಅಲ್ಲೆಲ್ಲ ನಾವು ಖಂಡಿತವಾಗಿಯೂ, ಅದು ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಲ್ಲಿ ಶೌಚಾಲಯ ಕಟ್ಟಿಸಿಕೊಡ್ಲಿಕ್ಕೆ ನಾವು ಬದ್ಧರಾಗಿರುತ್ತೇವೆ. ಇದರಲ್ಲಿ ಕೆಲವೊಂದು ಕ್ರಮಗಳಿವೆ. ಅಂದ್ರೆ ನಿಮ್ಮ ಏನು ನೀವು ಅಲ್ಲಿ ಇದೆ ಅಂತ ಎನ್ನುವುದನ್ನು ನೀವು ಮೊದಲಾಗಿ ಐಡೆಂಟಿಫೈ ಮಾಡಬೇಕು. ಮತ್ತೆ ಆ ನಿಮ್ಮ ರಿಕ್ವೆಸ್ಟ್ ಏನಿದೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಿಕ್ಷಣ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗಳ ಮೂಲಕ ಅದಕ್ಕೆ ಬೇಕಾದ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆ ಅದರ ಜೊತೆಗೆ ನಮಗೆ ಬಂದರೆ ಅಂತಹ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಕೈಗೆತ್ತಿಕೊಳ್ಳುತ್ತೇವೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳ್ತೇನೆ. ಸೌರ ಜೀರ್ನಾಯಕಡ ಪಾತ್ರ ಅದ್ದೊಡುಂತಾರೆ ವಾಟ್ಸಪ್ ಪತ್ತೊಂದಂಡ ಫೇಸ್ಬುಕ್ ಇನ್ನು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಮಲ್ಲ ಒಂಜಿ ಕೆಲಸ ಮಲ್ತೊಂದುಂಡು. ಖಂಡಿತ ಇದು ಎಂಕುಲು ರಾಮಕೃಷ್ಣ ಮಿಷನ್ ಪ್ರತಿ ಈ ತರ ಕ್ಲೀನಿಂಗ್ ಬಂದೊಂದು ಆ ಕ್ಲೀನಿಂಗ್ ಎಂಕು ಲೈವ್ ವಿಡಿಯೋ ದೆಪ್ಪ ಒಂದು ಲೈವ್ ವಿಡಿಯೋ ದಾಯಿ ದೆಪ್ಪ ಒಂದು ಪಂಡ ಜನಕ್ಲಿ ಗೊತ್ತಾವಡು ಮುಕುರು ಭಂಗ ಬರಂದುಲ್ಲೇರು ಊರ್ದ ಬೇಲೆ ಮಂತೊಂದುಲ್ಲೇರು ಎಂಕುಲು ಇಲ್ಲದ ಬೇಲೆ ಮಲ್ಪನತ್ತು ಎಂಕುಲು ಊರ್ದ ಬೇಲೆ ಮಂತೊಂದುಲ್ಲ ಎಂಕ್ಲೆ ಊರು ಎಂಗ್ಲು ಇಲ್ಲದಲ್ಲಕ ಅಂಚೆ ಎಂಗ್ಲು ಈ ಬೇಲೆ ನಮ್ಮ ಈಗಲು ವಿಡಿಯೋದ ಮುಖಾಂತರ ಜನಕ್ಲಿಗೆ ಅವೆಲ್ಲ ಅಂಜಿತ್ತು ನನ್ನ ಮಲ್ಪಲ್ಲಿ MRP ದಕ್ಕಂಡು ಇಂಚಿತ್ತಿನ ಯೋಜನೆ ಉಂಟು. ಒಯ್ಟ ಶೌಚಾಲಯ ಇಜ್ಜ ಐಟ ಕಟ್ಟವನ ಅಂಚಿತ್ತಿನ ಯೋಜನೆ ಆಲ್ರೆಡಿ ಒಂದು ಉಂಟು ಅಕ್ಕಲ ಕೊಡುಗೆ ಮಲ್ಲದ ವಿಷಯ. ಅಯ್ಯೋ ಇದಾವಂಡ ಇತ್ತದಲ್ಲಿ ನಮ್ಮ ಇಂಚಿಂದ ಈ MRPL ಇಂಚಿಂದ ಪುರ ಕೆಲವು ಮಲಮಲ ಕಂಪನಿಲು ನಿಂಗೆ ಸಾತ್ ಕೊರಿಯ ಬಂದಣ್ಣ ನಮ್ಮ ಕೂಡ್ಲ ಮಸ್ತ್ ಪುರ್ಲಾಪು MRPL ದಕ್ಕಲು ಮಂತಿನ ಬೇಲೆ ಒಂಜರಡ್ಡ ಬಲ್ಲೆ ಒಂಜಿ ಯಾವಣ್ಣಿ ಇನಿ ಜನಕಲಿತೆ ಲಾಸ್ಟ್ ಟೈಮ್ ನಮ್ಮ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಪ ಇದು ತೂದುಪ್ಪರ್ ಅಲ್ಪ ಯೂರಿನ್ ಪಾಸ್ ಓಪನ್ ಆದ ಮಂದ ಇತ್ತೀರಿ ತೂದುಪ್ಪರ್ ಸರಿ ಯಾನ್ ಮುಲ್ಪ ತಪ್ಪು ದಯ ಪನ್ನೊಂದುಲ್ಲೆ ಬಂಡ ಅಲ್ಪ ಟಾಯ್ಲೆಟ್ ಉಂಡು ಟಾಯ್ಲೆಟ್ ಇತ್ತಿ ಬೊಕ್ಕಲ್ಲ ಮುಕುಲ್ ಮತ್ತೊಂದುಲ್ಲೇರು ಅಂಚದುಪ್ಪ ನಂಗೆ ಮುಲ್ಪ ಏರ್ಲ ಕೇನ್ ಹೋಗ್ಲಿ ಇತ್ತಿದ್ದೀರಿ ಅವೇನು ಎಂಕುಲ್ ದಾದಮಂತ ರಾಮಕೃಷ್ಣ ಮಿಷನ್ ಅಂಡೆಟ್ಟು ಎಂಗುಲ್ ಟ್ಯಾಂಕರ್ ಕೊಂಡೋರ ಕ್ಲೀನ್ ಮಂತ ದಯಮಂದ ಎಂಗುಲ್ ಕ್ಲೀನ್ ಮಲ್ಪ ಅಂದಲ್ಪ ಪಾತೆರೆ ಬಂದ ನಾಲ್ಕು ಅವಲೆ ಒಪ್ಪುಂಡು ನಿಕುಲ್ ಬಾ ಕೇರ್ ನೋಗ್ಲಿ ಬಂದು ಅಂಚ ಟ್ಯಾಂಕರ್ ಕೊಂಡೋದು ಅಕುಲು ಏರಿಯರ್ನ ಮಲಮೂತ್ರ ಎಂಗುಲ್ ಕ್ಲೀನ್ ಮಲ್ಪೆಯ ಆ ಟ್ಯಾಂಕರ್ ಕೊಂಡು ಕ್ಲೀನ್ ಮಂತೆ ನೆಕ್ಸ್ಟ್ ಅಲ್ಪ ಎಂಗುಲು ವಿಡಿಯೋ ಅವೇರ್ನೆಸ್ ಕೊರಿಯ ಅವು ಆಲ್ ಓವರ್ ವರ್ಲ್ಡ್ ಮೂಲತ ಆಲ್ ಓವರ್ ವರ್ಲ್ಡ್ ಅವು ವಿಡಿಯೋ ಬೋತುಂಡು ಅಲ್ತಿರ್ಬೋಕ ಅಲ್ಪ ಡ್ರೈವರ್ ಕಂಡಕ್ಟರ್ ನಾವು ಸ್ಟಾಪ್ ಮಂತೀರಿ ಡ್ರೈವರ್ ಕಂಡಕ್ಟರ್ ನಾವು ಸ್ಟಾಪ್ ಮಂತಿ ಬೋಕ ಪ್ಲಸ್ ಅಲ್ಪ ಏರ್ಪೋರ್ಟ್ ನಾಗರಿಕರು ನಾವು ಫೋನ್ ಇತ್ತು ಅಕಲು ಮೈತು ಅಕಲಿಗೆ ಸ್ಟಾಪ್ ಮಂತೀರಿ ಅಲ್ತಿರ್ಬೋಕ ಡ್ರೈವರ್ ಕಂಡಕ್ಟರ್ ನಾವು ಅಕಲು ಬೋರ್ಡ್ ಕವಿನ ಪಾತೆರೇನೆ ಉಂಡು ಮೈಲದ ಅಂತರ ಶುರುವಾಗಿನ ಸುರುತ್ತ ಪಜ್ಜೆರಿಗೆ ಬಹುಶಃ ಕೆಲಸ ಅಲ್ಪ ಐಕೆ ಇತ್ತದಾದ ಇತ್ತ ಜನಕಲಿದಾದ ಒಂದು ಆ ಕೇನ್ನಾಗ ಉಳ್ಳೇರು ನಮ್ಮ ದುಮ್ಮಡ ಎಂಜ ತಪ್ಪು ಮಂತನಲ್ಲ ಕೇನೊಂದು ಇಜ್ಜ ಯಾನು ಯೋಜನೆ ತೆರೆ ಪನ್ಮಿನಿ ಇನಿ ಎಂಕುಲು ಎಂಕಲ ಊರುಗು ಓವೇ ಅನ್ಯಾಯ ಬಿಡ್ರೆ ಬಲ್ಲಿ ಎಂಜ ಅನ್ಯಾಯ ಇತ್ತು ಓಪನ್ ಅದ್ ಕೇನ್ ನಂಗೆ ಧರ್ಮ ಇನ್ನು ಅಂಚ ಆಯ್ ಮನ್ಪ ತಪ್ಪು ಮನ್ನ ಓದ್ತಾನೆ ಮನ್ಪನ್ನ ಗುಲ್ದು ಬೇರೆ ಬಲ್ಲಿ ಅವು ಎಂಗ್ಲ ಧರ್ಮ ಇನ್ನು ಅಂಚಿನ ಬೇಲೆ ಮಂತೊಂದಿಲ್ಲ ಎಂಗ್ಲು ಕಾಂಡೇಡ್ ಬಯ್ಯ ಎಂಗ್ಲ ಎದ್ದು ಎಂಗ್ಲ ಒಂಜೇ ಬೇಲೆ ಇತ್ತೆ ಬೇಲೆ ಮಂತಿನೇನು ಅಲ್ಪ ಅರ್ಧಡ್ ಮುಲ್ಪಲಗೆ ಜೇವ ಏನು ಪೂರ ವಾಲಂಟಿಯರ್ ನಾವು ರಾತ್ರಿ ಬಗಲ್ ಕಾತೊಂದು ಒಪ್ಪೇರು ಏರು ದಕ್ಕುವೇರು ಅಕ್ಲ ಎಡ್ಡೆಡ್ ಬುದ್ಧಿ ಅನ್ಪೇರು ಎಡ್ಡೆಡ್ ಒಂದು ವೇಳೆ ಬುದ್ಧಿ ಬನ್ನೆ ಒಪ್ಪಿಜೆ ಬಂದಂಡ ಅಕ್ಲ ಅಂಗಡಿ ಕೊಂಡು ದೊಡ್ಡ ಬೈ ದಿನ ಮಸ್ತ್ ಇನ್ಸಿಡೆಂಟ್ ಆಗ್ತಾನೆ ಖಂಡಿತ ಅವೆಲ್ಲ ಸುದ್ದಿಲ ಲಾಸ್ಟ್ ಟೈಮ್ ಸುದ್ದಿಲ ಆದಿತ್ತು ಅವು ಆಯ್ಬೊಕ್ಕ ಆ ಜಾಗ ಇನಿಪೋ ತೂಯರ್ ಕರಂಗಲ್ಪಾಡಿ ತೂಯರ್ ಬಂದ ಆ ಜಾಗ ಬಾರಿ ಶೋಕ್ ಅಂದ ಲೈಕ್ ರಾಮಕೃಷ್ಣ ಮಿಷನ್ ಅಂಡರ್ ಲೈಕ್ ಪೈಂಟಿಂಗ್ ಪುರ ಮಂದ ಶೋಕ್ ಮಂದೆ ಇನಿ ಪ್ರತಿಯೊರಿಗೆ ಅವನಿಗೆ ನೆನೆಪುಪ್ಪು ಈತ ರಾಶಿ ಗಟ್ಟ ಒಂಜಿ ಲಾರಿ ಕಜಬುರ ಅಂತ ಜಾಗ ಇನಿ ಆತ ಶೋಕ್ ಆತನತ್ತ ಬಂದು ಐಕೊಂಡ್ ಬಿನಿ ಇಚ್ಛಾ ಶಕ್ತಿ ಇತ್ತನ ಮಂದಣ್ಣ ಪೂರ ಆಪು
ಸರ್, MRPLನ ಈ ಯೋಜನೆಗಳು ಜನರಿಗೆ ಮುಟ್ಟುವಲ್ಲಿ ಎಲ್ಲೋ ವಿಫಲ ಆಗಿದೆ ಅಂತ ಅನಿಸ್ತಾ ಇದೆಯಾ? ಬಹಳಷ್ಟು ಯೋಜನೆಗಳಿದೆ, ಇನ್ನಷ್ಟು ಜಾಗೃತಿ ಯಾವ ರೀತಿ ಇದಕ್ಕೆ ಮುಂದಿನ ಕ್ರಮಗಳೇನು? ಅದೇ ಫಾರ್ ಎಕ್ಸಾಂಪಲ್ ಈಗ ವಿಶೇಷವಾಗಿ ಉಡುಪಿ ಮತ್ತೆ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ ಬಳಿಕ ಮುಂದುವರಿಸ್ತೇನೆ. ಹಲೋ, ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ನಾನು ಬಸವನಗೌಡ ಅಂತ ಮಾತಾಡ್ತಾ ಇರೋದು. ಮಾತಾಡಿ ಸರ್, ಹೇಳಿ. ನೋಡಿ, ಅವರಿಗೆ ಅವರು ಮಾತಾಡ್ತಾ ಇದ್ರು, ನಾವು ಯಾವುದೇ ಅನ್ಯಾಯ ಆಗ್ಲಿಕ್ಕೆ ಬಿಡಬಾರ್ದು, ಎಲ್ಲ ಊರೆಲ್ಲ ಸತ್ಯ ಇರಬೇಕು ಅಂತ. ಈ ವಿಷಯದಲ್ಲಿ ತಮ್ಮ ಗಮನಕ್ಕೆ 2000ನೇ ಇಸವಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಆರ್ಡರ್ ಇಶ್ಯೂ ಮಾಡಿತ್ತು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ. ಸರಿ. ಆ ರೂಲ್ಸ್ ಅಲ್ಲಿ ಕರ್ನಾಟಕ ಅರ್ಬನ್ ಏರಿಯಾದಲ್ಲಿ ಎಲ್ಲ ಸ್ವಚ್ಛವಾಗಿರ್ಲಿಕ್ಕೆ ಜವಾಬ್ದಾರಿ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ. ಸರಿ. ಅವರ ಹಂತದಲ್ಲಿ ಮಹಾನಗರ ಪಾಲಿಕೆ ಕಸ ವಿಲೇವಾರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದೆ. ಆ ಕಾಂಟ್ರಾಕ್ಟ್ ಪ್ರಕಾರ ಕಾಂಟ್ರಾಕ್ಟ್ ಎಸ್ಟಿಮೇಟ್ ದಯಮಾಡಿ ನೀವು ಕನ್ಸಲ್ಟ್ ಯಾರು ಇದ್ದೀರಿ ಸ್ವಲ್ಪ ಓದಿ ಅದರ ಪ್ರಕಾರ ಕೆಲಸ ಆಗ್ತದ ಅಂತ ನೋಡಿ. ಯಾಕಂದ್ರೆ ಪ್ರತಿ ರಸ್ತೆಯನ್ನು ಪ್ರತಿ ದಿವಸ ಗುಡಿಸ್ಲಿಕ್ಕೆ ಚರಂಡಿಯನ್ನು ಕ್ಲೀನ್ ಮಾಡ್ಲಿಕ್ಕೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ. ಅದಕ್ಕಾಗಿ ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ, ಜನರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆ ಟ್ಯಾಕ್ಸ್ ಹಣ ಸರಿಯಾಗಿ ಸದುಪಯೋಗ ಆಗ್ಬೇಕಲ್ಲ. ಖಂಡಿತ ಆ ಬಗ್ಗೆ ಮಾಡೋ ಕೆಲಸವನ್ನು ನೀವು ಮಾಡಿ ಅವರಿಗೆ ಅವೇರ್ನೆಸ್ ಕೊಡ್ತೇನೆ ಅಂತ ಹೇಳುದು ಯಾಕೋ ಸರಿ ಕಾಣುವುದಿಲ್ಲ. ಅಲ್ಲ, ಆದ್ರೆ ಅವರೂ ಮಾಡಲ್ಲ ನಾನು ಮಾಡಲ್ಲ ಅಂದ್ರೆ ಸಮಸ್ಯೆಗಳು ಹಾಗೆ ಉಳಿದು ಬಿಡ್ತದೆ. ಅದನ್ನ ಖಂಡಿತ ತಮ್ಮ ವಿಚಾರ ಖಂಡಿತ ಖಂಡಿತ ತಮ್ಮ ವಿಚಾರ ಸತ್ಯ ಸರ್. ತಮ್ಮ ವಿಷಯ ಸರಿಯಾಗಿದೆ, ಖಂಡಿತ ತಮ್ಮ ವಿಷಯ ಸರಿಯಾಗಿದೆ. ತಾವು ಹೇಳಿದ್ರೆ 2000 ಇಸ್ವಿಯಿಂದ, ಆದ್ರೆ ಇದುವರೆಗೂ ಆಗಿಲ್ಲ ಅಂದ್ರೆ ನಾವ್ ಏನಾದ್ರೂ ಮಾಡ್ಲೇಬೇಕಾಗ್ತದೆ. ಕಾರ್ಪೊರೇಷನ್ ಏನ್ ಅಗ್ರಿಮೆಂಟ್ ಮಾಡಿದೆ, ಕರಾರು ಮಾಡಿದೆ ಕಾಂಟ್ರಾಕ್ಟರ್ ಒಟ್ಟಿಗೆ, ಆ ಕಾಂಟ್ರಾಕ್ಟ್ ಏನೇನು ಕಂಡೀಷನ್ ಇದೆ ಅದರ ಪ್ರಕಾರ ಕೆಲಸ ಆಗ್ತಾ ಇದೆಯಾ ಅನ್ನೋದನ್ನು ಪರಿಶೀಲಿಸಿ ಸಂಬಂಧಪಟ್ಟವರು ಆ ಕೆಲಸ ಮಾಡುವ ಹಾಗೆ ಒತ್ತಾಯ ತನ್ನಿ. ಖಂಡಿತ ಆ ಬಗ್ಗೆ ಕೂಡ ಪ್ರಯತ್ನ ಖಂಡಿತವಾಗಿಯೂ ನಾವು ಮಾಡಿ. ಆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುವಾಗ ನೀವು ಪ್ರೆಷರ್ ತರೋದು ನೀವು ಮಾಡೋ ಕೆಲಸಕ್ಕಿಂತ ಜಾಸ್ತಿ ಅಗತ್ಯ ಅಂತ ನನ್ನ ಭಾವನೆ. ಖಂಡಿತ ಖಂಡಿತ ತಮ್ಮ ಸಲಹೆ ವಾರ್ಡ್ ಕಮಿಟಿ ಅವಶ್ಯಕತೆ ಇದೆ. ಖಂಡಿತ ನಾನು ಕೂಡ ನಿಮ್ಮ ಮಾತನ್ನ ಸಂಪೂರ್ಣವಾಗಿ ಒಪ್ತೇನೆ. ಅವರು ಮಾಡ್ಲಿ, ಆದ್ರೆ ಈ ಒಂದು ಮಗ್ಗುಲಲ್ಲಿ ನಾವು ಕೂಡ ಮಾಡೋಣ ಅನ್ನುವಂತಹ ಒಂದು ವಿಷಯ ಅಷ್ಟೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಳಿ ಸರ್. ನೀವು ಹೇಳಿದ ಹಾಗೆ ಬಹುಶಃ ನಾವು ಮಾಡುತ್ತಿರುವ ಕೆಲವು ಒಳ್ಳೆಯ ಕೆಲಸವನ್ನು ಜನರಿಗೆ ತಲುಪ್ತಾ ಇಲ್ಲ ಅಥವಾ ತಲುಪುವುದರಲ್ಲಿ ಸ್ವಲ್ಪ ನಾವು ಇನ್ನು ಸ್ವಲ್ಪ ವಿಶೇಷ ಪ್ರಯತ್ನ ಮಾಡಬೇಕಂತ ಅನಿಸ್ತಾ ಇದೆ. ಯಾಕಂದ್ರೆ ವಿಶೇಷವಾಗಿ ಕಳೆದ 2-3 ವರ್ಷಗಳಲ್ಲಿ ನಾವು ಈಗಾಗಲೇ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ 64 ಕಡೆ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಕಟ್ಟಿಕೊಟ್ಟಿದ್ದೇವೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಶಾಲೆಗಳಿಗೆ ಎಲ್ಲಿ ಅದರ ಶೌಚಾಲಯಗಳ ಅಗತ್ಯ ಇತ್ತು ಅಂತ 64 ಸ್ಕೂಲ್ಗಳಲ್ಲಿ ಸ್ವಚ್ಛ ವಿದ್ಯಾಲಯವನ್ನು ಇನಿಷಿಯಲಿ ಅದು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ನಲ್ಲಿ ಸ್ವಚ್ಛ ವಿದ್ಯಾಲಯದ ಅಡಿಯಲ್ಲಿ ನಾವು ಟಾಯ್ಲೆಟ್ಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಈಗ ಸಾರ್ವಜನಿಕ ಮಂಗಳೂರು ಮಹಾನಗರ ಪಾಲಿಕೆಯ ಏರಿಯಾದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಈಗ ಬೀಚ್ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸಸಿ ಹಿತ್ಲು ಬೀಚ್ನಲ್ಲಿ MRPL ಕಡೆಯಿಂದ ನಾವು ಒಂದು ಶೌಚಾಲಯ ಪಬ್ಲಿಕ್ ಟಾಯ್ಲೆಟ್ ಮಾಡಲಿಕ್ಕೆ ನಾವು ಫಂಡಿಂಗ್ ಮಾಡ್ತಾ ಇದ್ದೇವೆ. ಹಾಗೆ ಒಂದು ತಣ್ಣೀರ್ ಬಾವಿ ಹಾಗೂ ಪಣಂಬೂರು ಬೀಚ್ಗಳಲ್ಲಿ ಕೂಡ ನಾವೀಗ ಹೊಸದಾಗಿ ಟಾಯ್ಲೆಟ್ ಕಟ್ಟಲಿಕ್ಕೆ ಫಂಡಿಂಗ್ ಮಾಡ್ತಾ ಇದ್ದೇವೆ. ಅದಿನ್ನು ಈಗ ಆಗ್ತಾ ಇದೆ ಅಷ್ಟೇ. ಸೊ ಬಹುಶಃ ಅದನ್ನೀಗ ನಾವು ಇಲ್ಲಿ ತನಕ ಮಾಡಿರೋ ಕೆಲವು ಒಳ್ಳೆಯ ಕೆಲಸಗಳು ಜನರಿಗೆ ಸಮರ್ಪಕವಾಗಿ ಮುಟ್ಲಿಲ್ಲ. ಅದಕ್ಕೋಸ್ಕರ ನಾವೀಗ ಇಂತಹ ಇವನ್ ಟಿವಿ ಚಾನೆಲ್ಗಳಲ್ಲಿ ಬಂದು ಕೂಡ ನಮ್ಮ ಕಾರ್ಯಕ್ರಮವನ್ನು ನಾವು ಎಷ್ಟೋ ಬಾರಿ ಅಂತ ಯೋಜನೆಗಳು ಇದೆ ಅನ್ನೋದೇ ಗೊತ್ತಿಲ್ಲ. ಹೌದು. ಈಗ ವೀಣಾ ಶೆಟ್ಟಿ ಅವರು ಹೇಳಿದ್ರು, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶೌಚಾಲಯ ಕಟ್ಟುವಂತಹ ಎಲ್ಲ ಅವಕಾಶಗಳಿದೆ. ಈಗಲೂ ಕೂಡ ಇಲ್ಲಿ ಈ ಮಾಧ್ಯಮ ನಾನು ಎಲ್ಲರೂ ಕೇಳ್ತಾ ಇದ್ದೇನೆ, ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಯಾವುದೇ ರೀತಿಯ ಟಾಯ್ಲೆಟ್ಗಳಾದ ಶೌಚಾಲಯಗಳ ಅಗತ್ಯ ಇದ್ದಲ್ಲಿ ಅವರು ಖಂಡಿತವಾಗಿ ನಮ್ಮ ಕಂಪನಿಯನ್ನು ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖಾಂತರ ಅವರ ಬೇಡಿಕೆಯನ್ನು ಸಲ್ಲಿಸಿದರೆ ಅದು ನಿಜವಾಗಿ ಉಚಿತವೆಂದೆನಿಸಿದರೆ ನಾವು ಖಂಡಿತವಾಗಿ ಅದಕ್ಕೆ ಸ್ಪಂದನೆಯನ್ನು ಕೊಡ್ತೀರಾ ಅಂತ ಹೇಳ್ತೀರಿ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮಗಾಗಿ ನೀಡಲಿಕ್ಕಿದ್ದೇವೆ. ಅದೇ ರೀತಿ MRPL ಪ್ರವರ್ತಿತವಾದಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಮತ್ತು MRPL ಈ ವಿಷಯದಲ್ಲಿ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸಲು ಪುಟ್ಟ ವಾಣಿಜ್ಯ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ.
ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಬಗ್ಗೆ ನಾವು ಮಾತುಕತೆಯನ್ನು ಮಾಡ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರವರ್ತಿಸಿದವರು MRPL ಸಂಸ್ಥೆಯವರು. ಸ್ವಚ್ಛತಾ ಅಭಿಯಾನ ಮತ್ತು MRPL ಅನ್ನುವಂತಹ ಶೀರ್ಷಿಕೆಯಡಿ ಇವತ್ತಿನ ಕಾರ್ಯಕ್ರಮ ಪ್ರಸಾರ ಆಗ್ತದೆ. MRPL ಸಂಸ್ಥೆಯಿಂದ 15 ದಿನಗಳ ಒಂದು ಅಭಿಯಾನ ಇದೆ, ಸ್ವಚ್ಛತಾ ಅಭಿಯಾನ. ಆ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ತಾವು ಕೂಡ ತಮ್ಮ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಬಹುದು 2400-127 ಅಥವಾ 2400-727. ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸ್ವಚ್ಛತೆ ಸಮಸ್ಯೆ ಆಗೋದಕ್ಕಿಂತ ಸ್ವಚ್ಛತೆ ಹಾಳಾಗದಂತೆ ಒಂದು ಜಾಗೃತಿಯನ್ನು ಅಥವಾ ಒಂದು ಅರಿವು ಮೂಡಿಸುವ ಪ್ರಯತ್ನ ಯಾವ ರೀತಿ ಆಗ್ಬೋದು, ಯಾವ ರೀತಿ ಮಾಡುವ ಪ್ರಯತ್ನ ಇದೆ ನಿಮ್ಮಲ್ಲಿ? ನೀವು ಈಗಾಗಲೇ ಕೇಳಿರ್ಬೋದು, ಇವ್ರಿಗೆ ಗೊತ್ತಿದೆ, ರಾಮಕೃಷ್ಣ ಮಿಷನ್ ಅವರು ಸ್ವಚ್ಛ ಮನಸ್ಸು ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಅದು ಹೆಚ್ಚು ಹೌದು ಪರಿಣಾಮಕಾರಿ ಅಂತ ಹೇಳಿದ್ರೆ 11,000 ಸ್ಟೂಡೆಂಟ್ಸ್ ಹೌದು ಪ್ರತಿ ಶಾಲೆಗಳಿಗೆ ಹೋಗಿ ಶಾಲೆಗೆ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಸ್ವಚ್ಛ ಮನಸ್ಸು ಅಂದ್ರೆ ಒಂದು ಆ ಮನಸ್ಸು ಮಾಡದೆ ಯಾವ ಕೆಲಸವನ್ನು ನಾವು ಸಾಧಿಸುವುದು ಸಾಧ್ಯ ಇಲ್ಲ. ಅದೊಂದು ನಮ್ಮ ಒಳಗಿಂದ ಬರಬೇಕು, ನಾವು ಸ್ವಚ್ಛವಾಗಿರ್ಬೇಕು. ಇದರಿಂದ ಏನಾಗ್ತದೆ ನೋಡಿ, ಸ್ವಚ್ಛತೆ ಮತ್ತು ಆಗಲೇ ನಾವು ಮಾತಾಡಿದ್ದೇವೆ ಅದರ ಬಗ್ಗೆ, ಸ್ವಚ್ಛತೆ ಮತ್ತು ಸ್ವಸ್ಥತೆ ಇದೆರಡಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ. ನಮ್ಮನ್ನು ನಾವು ಸ್ವಚ್ಛವಾಗಿರಿಸಿಕೊಳ್ಬೇಕು ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಮನೆ ಮತ್ತು ಪರಿಸರ, ಅದು ಅಷ್ಟನ್ನು ಪ್ರತಿಯೊಬ್ಬರು ಅವರ ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಂಡ್ರೆ ಆಗ ದೇಶ ಉದ್ಧಾರ ಆಗ್ತದೆ. ಇಂಥ ಒಂದು ನಾವೇ ತುಂಬಾ ಕಡೆ ಹೋಗ್ತೇವೆ ನಾವು. ನಮ್ಮ ಮಾತಿನ ಮಧ್ಯೆ ಇವತ್ತಿನ ಕೆಲವರ ಒಂದು ಮನಸ್ಥಿತಿ ಹೇಗಿದ್ದಾರೆ, ನನ್ನ ಮನೆಯಿಂದ ಪಕ್ಕದ ಮನೆಗೆ ಹಾಕುವಂತ, ಹೌದು ಮತ್ತೊಂದು ಮನೆಗೆ ಹಾಕುವಂತ. ಹೌದು ಅಂತದಲ್ಲ. ಮತ್ತೆ ಏನ್ ಗೊತ್ತುಂಟ, ಈ ಇದನ್ನು ಕಸವನ್ನು ಅದನ್ನು ಹೇಗೆ ನಿರ್ವಹಿಸುವುದು ಎನ್ನುವ ಬಗ್ಗೆ ಕೂಡ ನಮಗೊಂದು ಕಲ್ಪನೆ ಇರಬೇಕು. ನನ್ನ ಸ್ವಂತ ಒಂದು ಅನುಭವ ಹೇಳ್ತೇನೆ. ನಾನು ಒಬ್ಬ MRPL ಅಧಿಕಾರಿ ಆಗಿರ್ಬೋದು, ಆದ್ರೆ ಮನೆಯಲ್ಲಿ ನಾನೊಬ್ಬ ಗೃಹಿಣಿ. ನಾನು ನನ್ನ ಮನೆಯ ತ್ಯಾಜ್ಯವನ್ನು, ಅದು ಬಯೋಡಿಗ್ರೇಡೇಬಲ್ ತ್ಯಾಜ್ಯ ಆದ್ರೆ ಅದನ್ನು ಗೊಬ್ಬರ ಮಾಡಿ ನನ್ನ ಮನೆಯ ಹೂವಿನ ಗಿಡಗಳಿಗೆ ಹಾಕ್ತೇನೆ. ಮೊದಲು ನಮ್ಮ ಮನೆಯಲ್ಲಿ ಸ್ವಲ್ಪ ಆಕ್ಷೇಪಣೆ ಮಾಡಿದ್ರು, ಏನದು ಹಾಗೆ ಹೀಗೆ ಅಂತ. ಆದ್ರೆ ನೀವು ಅದರ ಒಂದು ಪರಿಣಾಮವನ್ನು ನೀವು ಕಣ್ಣಾರೆ ಕಂಡಾಗ, ಆ ಹೂ ಗಿಡಗಳು ಅದನ್ನು ಹಿಡಿದುಕೊಂಡು ಒಂದು ನಳಿಸುವುದನ್ನು ಕಂಡಾಗ ನಿಮ್ಗೆ ನಿಜವಾಗಿ ಖುಷಿ ಆಗ್ತದೆ. ಇಂಥ ಒಂದು ವೇಸ್ಟ್ ಸೆಗ್ರಿಗೇಷನ್ ಮತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡುವ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಮಂಗಳೂರಿನ ತ್ಯಾಜ್ಯಗಳ ಬಗ್ಗೆ ಹೇಳೋದಾದ್ರೂ ಕೂಡ ಬಹುಶಃ 46% ಕಾಂಪೋಸ್ಟ್. ಹೌದು. ಅದು ಹಾಗೆ ಮಾಡಬೇಕು. ಅದರಿಂದ ಆ ಕಸದಿಂದ ನಾವು ರಸ ಪಡಿಬಹುದು, ಅಂದ್ರೆ ನಮ್ಗೆ ಇನ್ಕಮ್ ಪಡಿಬಹುದು. ಯಾರಾದ್ರೂ ಒಂದು ಹಳ್ಳಿಗಳಲ್ಲಿ ಯಾರಾದ್ರೂ ಆ ಬಗ್ಗೆ ಗ್ರಾಮ ಪಂಚಾಯತಿನ ಮೂಲಕ ಯಾರಾದ್ರೂ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ಹಳ್ಳಿಯ ವೇಸ್ಟ್, ಯಾಕೆಂತ ಹೇಳಿದ್ರೆ ನಾವು ನೋಡ್ತೇವೆ ಕಾರ್ಪೊರೇಷನ್ ಏರಿಯಾದಲ್ಲಿ ಅಂತೋನಿಯವರ ವ್ಯಾನ್ ಬರ್ತದೆ, ಕಸ ತೆಗೆದುಕೊಂಡು ಹೋಗ್ತದೆ. ಆದ್ರೆ ಹಳ್ಳಿಗಳಲ್ಲಿ ಹಾಗಲ್ಲ. ಅಲ್ಲಿ ಉತ್ಪತ್ತಿಯಾದ ಕಸವನ್ನು, ವಿಶೇಷವಾಗಿ ಪ್ಲಾಸ್ಟಿಕ್ ನಂತದ್ದು, ಅದನ್ನು ಅವರು ಹೇಗೆ ಮ್ಯಾನೇಜ್ ಮಾಡುವುದು ಅಂತ ಅವರಿಗೆ ಗೊತ್ತಾಗುದಿಲ್ಲ. ಆದ ಕಾರಣ ಅದನ್ನೆಲ್ಲ ಒಟ್ಟು ಮಾಡಿ ಯಾರಾದ್ರೂ ಒಂದು ಜವಾಬ್ದಾರಿ ತಗೊಂಡು ಒಂದು ಸಣ್ಣ ಉದ್ದಿಮೆಯನ್ನು ಸ್ಥಾಪಿಸಬಹುದು. ಅದನ್ನು ರೀಸೈಕಲ್ ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬಹುದು. ಇಂತ ನಾವು ಅದಕ್ಕೆ ಈ ಬರುವ 10, 11, 12ರಂದು 3 ದಿವಸ ನಾನು ಆಗಲೇ ಹೇಳಿದೆ, ಹೆಣ್ಮಕ್ಳನ್ನು ನಾವು ಸೇರಿಸಿಕೊಳ್ತಾ ಇದ್ದೇವೆ. ಕಳೆದ ವರ್ಷ ನಾವು ಚೇಳಾರಿನಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೆವು. ಅದರಲ್ಲಿ ಒಂದು 100ಕ್ಕಿಂತಲೂ ಹೆಚ್ಚು ಹೆಣ್ಮಕ್ಳು ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನವರು ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಷನ್, ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ರು. ಬಹುಶಃ ತಮ್ಮ ಮಾತಿನ ಮಧ್ಯೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಅನ್ನೋಂಥ ಮಾತು, ಅದು ಕೂಗು ಕೇಳ್ತಾ ಇದೆ. ಆದರೆ ಇವತ್ತಿಗೂ ಕೂಡ ಪ್ಲಾಸ್ಟಿಕ್ ಬಳಕೆಯಲ್ಲಿದೆ. ವಿಶೇಷವಾಗಿ ಆಹಾರದಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾರೆ, ಆ ತ್ಯಾಜ್ಯವನ್ನು ಬಿಸಾಡ್ತಾರೆ. ಆ ಪ್ಲಾಸ್ಟಿಕ್ ಸಮೇತವಾಗಿ ದನಗಳು ತಿನ್ನೋದ್ರಿಂದ ಎಷ್ಟೋ ದನಗಳು ಸತ್ತಿರುವುದನ್ನು ಕೂಡ ಗಮನಿಸಿದೆ. ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಬೇಡಿ. ವೀಣಾ ಶೆಟ್ಟಿ ಅವರು ಹೇಳಿದಾಗೆ ಕಸವನ್ನು ಪ್ರತ್ಯೇಕಿಸುವುದು ಕೂಡ ಅತ್ಯಂತ ಮಹತ್ವದ ಅಂಶ. ಹೇಳಿ ಸರ್, MRPL ಸಂಸ್ಥೆಯಿಂದ ಈ ನಿಟ್ಟಿನಲ್ಲಿ ಸ್ವಚ್ಛತೆ ಯಾವ ರೀತಿ ಸಾಗ್ತಾ ಇದೆ ಅಭಿಯಾನ? ಪ್ಲಾಸ್ಟಿಕ್ ಬಗ್ಗೆ ಹೇಳೋದಾದ್ರೆ, ಪ್ಲಾಸ್ಟಿಕ್ ಒಂದು ಕೆಟ್ಟ ವಿಷಯ ಅಲ್ಲ. ಪ್ಲಾಸ್ಟಿಕ್ ತುಂಬಾ ಉಪಯುಕ್ತ. ಬಳಕೆ ಹೇಗೆ ಮಾಡುವ, ಪ್ಲಾಸ್ಟಿಕ್ ನ ದುರ್ಬಳಕೆಯನ್ನು ನಾವು ನಿಲ್ಲಿಸಬೇಕು. ವಿಶೇಷವಾಗಿ ಒನ್ ಟೈಮ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ, ಒಂದೇ ಒಂದ್ಸಲ ಬಳಕೆ ಮಾಡಿ ಎಸೆಯುವಂತ ಪ್ಲಾಸ್ಟಿಕ್, ಅದು ಹೆಚ್ಚು ಹಾನಿಕರ. ಫಾರ್ ಎಕ್ಸಾಂಪಲ್, ನಾವು ಮನೇಲಿ ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ತೇವೆ, ಪ್ಲಾಸ್ಟಿಕ್ ಮಗ್ ಯೂಸ್ ಮಾಡ್ತೇವೆ, ಅದು ನಾವು ಒಂದ್ಸಲ ಬಳಕೆ ಮಾಡಿ ಎಸೆಯೋದಿಲ್ಲ. ಅಂತ ಪ್ಲಾಸ್ಟಿಕ್ ಇಂತ ಈಗ ಸಣ್ಣ ಪ್ಲಾಸ್ಟಿಕ್ ತೊಟ್ಟೆ ನಾವು ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಕೈ ಚೀಲ ಹಿಡ್ಕೊಂಡು ಹೋಗೋ ಬದಲಿಗೆ ಪ್ಲಾಸ್ಟಿಕ್ ಅಂಗಡಿಯಿಂದನೇ ತಗೊಳ್ತೇವೆ. ಅಂತದನ್ನ ಒಂದ್ಸಲ ತಂದು ಉಪಯೋಗ ಮಾಡಿಕೊಂಡು ನಾವು ಎಸೆದು ಬಿಡ್ತೇವೆ. ಹಾಗೆ ಪ್ಲಾಸ್ಟಿಕ್ ಸ್ಟ್ರಾ, ಇಂಥದೆಲ್ಲ ವಿಷಯಗಳು ಹೆಚ್ಚು ಹಾನಿಕರ. ಯಾಕಂದ್ರೆ ಅದನ್ನು ನಾವು ವ್ಯವಸ್ಥಿತವಾಗಿ ಏನು ಅದರದ್ದು ಡಿಸ್ಪೋಸ್ ಕೂಡ ಮಾಡ್ತಾ ಇಲ್ಲ. ಅದು ಡಿಗ್ರೇಡಬಲ್ ಅಲ್ಲ. ಅದು ವಿಶೇಷವಾದ ಅದ್ರ ತೊಂದರೆ ಏನಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಕೂಡಲೇ ಬೇರೆ ಎಲ್ಲ ವಿಷಯಗಳು ಬೇಗ ಪ್ರಕೃತಿಯಲ್ಲಿ ಸೇರಿ ಅದು ಮತ್ತೆ ಗೊಬ್ಬರವಾಗಿ ಮತ್ತೆ ಅದ್ರದ್ದು
ಮುಂದಿನ ಇದರಲ್ಲಿ ಭೂಮಿಯೊಂದಿಗೆ ಸೇರ್ತದೆ. ಆದ್ರೆ ಪ್ಲಾಸ್ಟಿಕ್ ಸಾವಿರಾರು ವರ್ಷಗಟ್ಟಲೆ ಕೂಡ ಅದು ಕೊಳೆಯುವುದಿಲ್ಲ, ಅದೇ ಸ್ಥಿತಿಯಲ್ಲಿ ಇರ್ತದೆ. ಅದರಿಂದಾಗಿ ಇನ್ಫ್ಯಾಕ್ಟ್ ಸಿಟಿಗಳಲ್ಲೆಲ್ಲ ಹೆಚ್ಚಾಗಿ ಈಗ ನಾವು ನೋಡ್ತೇವೆ, ಮಳೆ ಬಂದ ಕೂಡಲೇ ನಮ್ದು ಡ್ರೈನೇಜ್ ಬ್ಲಾಕ್ ಆಗ್ತದೆ, ಚರಂಡಿ ಬ್ಲಾಕ್ ಆಗ್ತದೆ, ಅದರಿಂದ ಆರ್ಟಿಫಿಷಿಯಲ್ ರೀತಿಯಲ್ಲಿ ನೆರೆ ಬರ್ತದೆ. ಅದಕ್ಕೆಲ್ಲ ಈ ವಿಶೇಷವಾಗಿ ಪ್ಲಾಸ್ಟಿಕ್ ದುರ್ಬಳಕೆ ಕಾರಣ. ಹಾಗಾಗಿ ಅದರ ಬಗ್ಗೆ ಜನರಲ್ಲಿ ಕೂಡ ಜಾಗೃತಿ ಮೂಡಿಸುವುದು ಕೂಡ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ. ಅದನ್ನು ಕೂಡ ನಾವು ಮಾಡಲಿಕ್ಕೆ ನಮ್ಮ MRPL ಸಂಸ್ಥೆಯಿಂದ ನಾವೀಗ ಸ್ವಚ್ಛತಾ ಅಭಿಯಾನದಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಕೂಡ ಅತ್ಯಂತ ಮುಖ್ಯವಾದ ವಿಷಯ. ವಿನಾಯಕ್ ಇವರು ಹೇಳಿದಂಗೆ ಈಗ ನಾವೀಗ ನೆಕ್ಸ್ಟ್ ಈ ಮುಂದಿನ ದಿನಗಳಲ್ಲಿ 3 ಹಳ್ಳಿಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ಜಿಲ್ಲಾ ಪಂಚಾಯತ್ ಸಹಕಾರದೊಂದಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೆ ವಿಶೇಷವಾಗಿ ವೇಸ್ಟ್ ಸೆಗ್ರಿಗೇಷನ್ ಇಸ್ ತುಂಬಾ ಇಂಪಾರ್ಟೆಂಟ್ ವಿಷಯ. ಅದನ್ನ ಡಿಗ್ರೇಡಬಲ್ ಮತ್ತು ಬಯೋಡಿಗ್ರೇಡಬಲ್ ಅಂತ ರೀತಿಯಲ್ಲಿ ನಾವು ವಿಂಗಡಿಸಿ ನಾವು ಅದನ್ನ ಡಿಸ್ಪೋಸ್ ಮಾಡಿದ್ರೆ ಅದರಿಂದ ತುಂಬಾ ಸಹಕಾರಿ ಆಗ್ತದೆ. ವಿಶೇಷವಾಗಿ ಪ್ಲಾಸ್ಟಿಕ್ ಅನ್ನು ರೀಸೈಕಲ್ ಮಾಡಲಿಕ್ಕೆ ಅದರಿಂದ ತುಂಬಾ ಹೆಲ್ಪ್ ಆಗ್ತದೆ. ಹಾಗೂ ಅದರಿಂದ ಕೂಡ ನಮ್ಮ ಪರ್ಯಾವರಣದಲ್ಲಿ ಕೂಡ ಉತ್ತಮವಾದ ನಾವು ಒಂದು ರೀತಿಯಲ್ಲಿ ಅದರ ಪರಿಣಾಮವನ್ನು ಕಾಣಬಹುದು. ಬಟ್ ಇದರಲ್ಲಿ ಮುಖ್ಯವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಅದು ಅತ್ಯಂತ ಮುಖ್ಯವಾದ ವಿಷಯ. ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಕಡೆಯಿಂದ ಆದಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಮೊದಲಿನಿಂದನೇ ಈ ಸ್ವಚ್ಛತೆಯ ಬಗ್ಗೆ ಹಾಗೂ ಇಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮ್ಯಾಜಿಕ್ ಅಂತ ಹೇಳಿದ್ದಾರೆ, ಅದರ ಬಗ್ಗೆ ಮತ್ತೆ ಬರ್ತೇನೆ. ಸೌರಾಜ್ ರೈತ ನಮ್ಮ ಹೊನ್ಪ ಜನಕಲಿಗೆ ಎಜುಕೇಶನ್ ಇಜ್ಜೆ ಅಂಚಾತರ ಒಂದರ ಸಮಸ್ಯೆ ಎತ್ತೋ ಸರ್ತಿ ಎಜುಕೇಶನ್ ಆತಿನ ಕಲಿಯದೆ ಸಮಸ್ಯೆ ಆತರು ಎತ್ತ ಬಗ್ಗೆ ಇರ್ಲ ಹೆಚ್ಚಿನ ಎಜುಕೇಶನ್ ಇಚ್ಚಂಜಿನ ಎಜುಕೇಟ್ ಇತ್ತಿನ ಮಸ್ತ್ ಜನ ಕಜಾವ್ ದಕ್ಕ ಎಂಗ್ಲ ಕಣ್ಣೆ ಎದುರು ತಿಕ್ಕಿದೆ ದಯಮಲ್ಲಿಗೆ. ಲಾಸ್ಟ್ ಟೈಮ್ ಕದ್ರಿ ಪಾರ್ಕ್ ಅಲ್ಲಿ ಪೋನಾಗ ಅಲ್ಲಿ ಡ್ರಿಂಕ್ಸ್ ಬಾಟಲ್ ಓಪನ್ ಕಾರ್ ಡ್ರಿಂಕ್ಸ್ ಬಂದು ಓಪನ್ ದಾಕು ಆ ಡ್ರಿಂಕ್ಸ್ ಬಾಟಲ್ ಇರೆಗ್ ಪಾಪದ ಅಪಾರ್ಟ್ಮೆಂಟ್ ಡ್ರಿಂಕ್ಸ್ ಬಾಟಲ್ ಅತ್ತು ಎಡ್ಡೆ ಪರ್ತಿಪಣ ಬ್ರಾಂಡೆಡ್ ಅಪ್ಪ ಎನ್ನೋಡು ಈತ್ ಬ್ರಾಂಡೆಡ್ ಅಪಾರ್ಟ್ಮೆಂಟ್ ಎಡ್ಡೆ ಕಲ್ತಿನ ಎಡ್ಡೆ ಎಜುಕೇಟೆಡ್ ಒಂಜಿ ಸೈಡ್ ಮೇರ್ ಪಂಡ ಇರುತ್ತೆ ಪ್ಲಾಸ್ಟಿಕ್ ಬ್ಯಾನ್ ಅನ್ನು ಬಂದಾಂಡ ಮೊಕಲೆಗ್ ಕಾಸು ಕೊಡ್ದು ಪ್ಲಾಸ್ಟಿಕ್ ದೆತ್ತೊಂದು ಕಜಾವ್ ದಕ್ಕರೆ ಒಂದು ಮಲ್ಪುಜಿ ದಯಮನ್ನೆಗೆ ಇನಿ ಪ್ಲಾಸ್ಟಿಕ್ ಇತ್ತಿನೇಟ್ ಮೊಕ್ಲು ಕಟ್ಟ ಅದದ್ದು ರೋಡ್ ಸೈಡ್ ದಕ್ಕೊಂದುಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಅನ್ನು ಬಂದಾಂಡ ಮೊಕ್ಲಿಗೆ ಗೊತ್ತಮ್ಮ ನಾವು ಒಂಜಿ ಡಸ್ಟ್ಬಿನ್ ದೀಕ ಡೈಲಿ ಕಾಸು ಕೊಡ್ದು ಪ್ಲಾಸ್ಟಿಕ್ ಅಂತ ದಿಕ್ಕೊಂದು ಫ್ರೀ ಪ್ಲಾಸ್ಟಿಕ್ ದಿಕ್ಕೊಂದುಂಡಿರೆ ಒಂಜಿ ಮೀಟ್ ಪ್ಲಾಸ್ಟಿಕ್ ಬ್ಯಾನ್ ಆಂಡಲ್ಲ ಮುಲ್ಪ ಕಜಾದ ಒಂಚೂರು ಸ್ಟಾಪ್ ಆಪು ದ್ಯಾಮನೆಗೆ ಇನಿ ಈ ತೊಕ್ಕೊಟ್ಟು ಹೊಡೆದು ಮುಡಿಪು ಮುಡಬೋಲೆ ಲೈನ್ ಕಡೆ ಬನ್ನಿ ನಿಷೇಧ ಮಲ್ಪನೆ ಇರ್ಲ ಪ್ಲಾಸ್ಟಿಕ್ ಒಟ್ಟಿಗೆ ತಿನ್ರೆ ಅಂತ ಕೇರ್ನಲ್ಲ ಪೆತ್ತ ಕೈಕ ಜಮೀನಿ ತಿನ್ ಇದ ನಿಕ್ಕದ ಆರು ವೇಸ್ಟ್ ಸೆಗ್ರಿಗೇಷನ್ ಐತ ಬಗ್ಗೆ ಬಂದಿರು ಐತ ರಾಮಕೃಷ್ಣ ಮಿಷನ್ ಐಕೊಂಜಿ ಐತ ಒಂಜಿ ಎಡ್ಡೆ ಬೇಲೆಗೆ ಜೈದ್ ದಾಯಬಣ್ಣ ಒಂಜಿ ಮೂಜಿ ಪಾಟ್ ಕೊರ್ದು ಅವತ್ತಲ್ಲ ಮಾರ್ಕೆಟ್ 2500 ದಾನ ವ್ಯಾಲ್ಯೂ ಉಂಟು ಮುಲ್ಪ ಮೋಕುಲು ಸಾಧಾರಣ 500 ಅಂದಾಜು 500 ರೇಟೆಡ್ ಕೊರೊಂದುಲ್ಲೇರು ಐಟ್ಲ ಎಂಚಿನ ಇರೆಗ್ ಐಟ್ ಆಲ್ರೆಡಿ ಐಟ್ ಬುಕ್ಲೆಟ್ಲ ಉಂಡು ಇರೆಗ್ ಎಂಚ ಯೂಸ್ ಮಲ್ಪಡ ಮಸ್ತ್ ಯೂಸ್ಫುಲ್ ಆಲ್ರೆಡಿ ನೆಕ್ ಮಸ್ತ್ ಕಾಲ್ಸ್ ಬರೋದುಂಡು ಆಮೇಲೆ ಪ್ರತಿಯೊಂಜಿ ಇಲ್ಲಾಡ್ಲ ಒಂದೇನು ಯೂಸ್ ಮಂದಾಂಡ ಮುಕ್ಲೆ ಒಂಜಿ ಮೇಟ್ ಗೊಬ್ಬರ ಲಾಪುಂಡು ಪ್ಲಸ್ ಒಂಜಿ ಮೇಟ್ ಆಂಟನ್ ದಕ್ಲೆ ಕಾಪುನ ಬೇರೆಲ್ಲ ಉಪ್ಪುಜಿ ಒಂಜಿ ಮೇಟ್ ಅಂಚೆನೆ ಒಂದು ಮೇರ ಪನ್ಲಗನೆ ಇತ್ತ ಒಂಜಿ ವೇಳೆ ಪ್ಲಾಸ್ಟಿಕ್ ಒಂಚೂರು ಸ್ಟಾಪ್ ಆಂಡ್ ಬಂದಾಂಡ ಹೆಚ್ಚಿನ ಪೇಪರ್ ಬ್ಯಾಗ್ ಯೂಸ್ ಮಾಡ್ಬೇಕು. ನಾನು ಪೇಪರ್ ಬ್ಯಾಗ್ ಪೋಲೆ ಶಾಪ್ ಲೈಡ್ போனா ಕಾಸ್ಟ್ಲಿ ಒಂಜಿ 20 ರೂಪೀಸ್ ಚಾರ್ಜ್ ಮಾಡ್ಬೇಕು, ಕುಂಟದ ಬ್ಯಾಗ್ 20 ರೂಪೀಸ್ ಚಾರ್ಜ್ ಮಾಡ್ಬೇಕು. ಫಸ್ಟ್ ಪ್ಲಾಸ್ಟಿಕ್ ಒಂಚೂರು ಸ್ಟಾಪ್ ಆಂಡಲ್ಲ ಪಣ್ಣ ಪ್ಲಾಸ್ಟಿಕ್ ಒಂದು ಕೈಚಿಲ್ಲ ಸ್ಟಾಪ್ ಆವಡು. ಸರಿ, ಮ್ಯಾಜಿಕ್ ಮೂಲಕ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಇದೆ ಅನ್ನುವಂತ ಮಾತನ್ನ ಹೇಳಿದ್ರಿ, ಯಾವ ರೀತಿ ಅದು ಹೇಗೆ ಎಲ್ಲಿ ಯಾವ ಶಾಲೆ ಮಕ್ಕಳಿಗೆ ಇದು ನಿಜವಾಗಿ ಒಂದು ರಾಮಕೃಷ್ಣ ಮಿಷನ್ ಅವರದೇ ಒಂದು ಪರಿಕಲ್ಪನೆ. ಬಹುಶಃ ಕುದ್ರೋಳಿ ಗಣೇಶ್ ಅಂತಾರಾಷ್ಟ್ರೀಯ ಜಾದೂಗಾರ ನಮ್ಮ ಮಂಗಳೂರಿನವರು, ಅದು ನಮ್ಮ ಹೆಮ್ಮೆಯ ವಿಷಯ. ಅವರನ್ನು ಸೇರಿಸಿಕೊಂಡು ಈ ಮಕ್ಕಳಿಗೆ ಮ್ಯಾಜಿಕ್ ಮೂಲಕ ಸ್ವಚ್ಛತೆಯ ಮಹತ್ವವನ್ನು ತಿಳಿಸುವಂತ ಕಾರ್ಯಕ್ರಮವನ್ನು ರಾಮಕೃಷ್ಣ ಮಿಷನ್ ಅವರು ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಪ್ರಾಯೋಜಕರಾಗಿ ನಾವು ಅವರಿಗೆ ಬೇಕಾದ ಅನುಕೂಲವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನು ಈ ಪ್ರಸಕ್ತ ನಮ್ಮ ಸ್ವಚ್ಛತಾ ಪಾಕ್ಷಿಕದಲ್ಲಿ ಇಂತಹ ಒಂದು ಅಂದ್ರೆ ನಮಗೆ ಮಂತ್ರಾಲಯದಿಂದ ಆದೇಶ ಬರ್ತದೆ, ನೀವು ಇನ್ನೋವೇಟಿವ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬರಬೇಕು ಅಂತ. ಹಾಗೆ ಕಳೆದ ವರ್ಷ ಕೂಡ ನಾವು ಕೆಲವೊಂದು ಲೈಕ್ ಗೋವಿಂದಾಸ್ ಕಾಲೇಜಿನ ಮಕ್ಕಳಿಂದ ಸ್ಟ್ರೀಟ್ ಪ್ಲೇ, ಬೀದಿ ನಾಟಕದಂತ ಕಾರ್ಯಕ್ರಮ, ಅದರ ಮೂಲಕ ಮಕ್ಕಳ ಜನರಲ್ಲಿ ಪಬ್ಲಿಕ್ ನಲ್ಲಿ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ. ನನ್ಗಿನ್ನೂ ನೆನಪಿದೆ, ಸುರತ್ಕಲ್ ಜಂಕ್ಷನ್ ಅಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದ್ದಾಗ ಒಂದು 3-4 ಜನ ನನ್ನನ್ನು ಹುಡ್ಕೊಂಡು ಬಂದು ಕೇಳಿದ್ರು, ಮೇಡಮ್ ನೀವು ಮೂಲ್ಕಿಗೆ ಬರಬೇಕು, ಈ ಕಾರ್ಯಕ್ರಮ ಮಾಡಬೇಕು, ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ, ಖಂಡಿತ ಬರ್ತೇವೆ ಮುಂದಿನ ದಿನಗಳಲ್ಲಿ ಅಂತ ನಾನು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೆ. ಇಂತಹದೇ ಇದೇ ರೀತಿ ಈ ವರ್ಷ ಅದಕ್ಕಾಗಿ ಒಂದು ಬೀದಿ ನಾಟಕ ತಂಡ ಬೇರೆನೇ ಇದೆ ಅಥವಾ ಆ ಶಾಲೆಯ ಮಕ್ಕಳು, ಆ ಶಾಲೆಯ ಫೈನ್ ಆರ್ಟ್ಸ್ ಕ್ಲಬ್ ನ ಮಕ್ಕಳು ಅದರಲ್ಲಿ ಸೇರ್ಕೊಂಡು ತುಂಬಾ ಚೆನ್ನಾಗಿ, ನಾನು ಅದು ಅಂದ್ರೆ ಅವರ ಆ ಕಾರ್ಯಕ್ರಮವನ್ನು ನಾನು ಮೊದಲೊಂದ್ಸಲ ನೋಡಿದ್ದೆ. ಅದಕ್ಕೆ ನಾನು ಅಲ್ಲಿ ಒಬ್ರು ಹುಡುಗ ಇದ್ದಾರೆ, ವಿನೋದ್ ಕೃಷ್ಣಾಪುರ ಅಂತ ಒಬ್ರು ಹುಡುಗ ಇದ್ದಾರೆ, ಅವರನ್ನು ಕರೆಸಿ
ಮಾತಾಡಿದೆ. ಅವ್ರು ಹೇಳಿದ್ರು ಖಂಡಿತ ನೀವು ಹೇಳಿದ್ರೆ ನಾವು ಮಾಡ್ತೇವೆ ಮೇಡಮ್ ಅಂತ. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಸದಾ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ. ಅವರನ್ನೆಲ್ಲ ಸೇರಿಸಿಕೊಂಡು ನಾವು 2 ಕಾರ್ಯಕ್ರಮ, ಒಂದು ಕಾಟಿಪಳ್ಳದಲ್ಲಿ, ಒಂದು ಸುರತ್ಕಲಲ್ಲಿ ಮಾಡಿದೆವು ಕಳೆದ ವರ್ಷ. ಅದನ್ನು ನಾವು ನೋಡಿದೆವು. ಅಂದ್ರೆ ಈ ಸ್ವಚ್ಛತಾ ಪಾಕ್ಷಿಕ ಶುರುವಾಗುವ ಮೊದಲು ಮಂತ್ರಾಲಯದಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೀತದೆ. ಅದರಲ್ಲಿ ಎಲ್ಲ ಸಾರ್ವಜನಿಕ ರಂಗದ ಉದ್ಯಮಗಳು ಭಾಗವಹಿಸ್ತವೆ. ಅವರು ಈ ಪಾಕ್ಷಿಕದಲ್ಲಿ ಅವರು ಏನೇನು ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕಿದ್ದಾರೆ ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ಅಲ್ಲಿ ಕೂತಾಗ ಉಳಿದವರು ಹೇಳ್ತಾರೆ. ನಾವೇನು ಮಾಡಿದ್ದೇವೆ ಕಳೆದ ವರ್ಷ ಆ ಬೀದಿ ನಾಟಕ, ಅದನ್ನು ಈ ವರ್ಷ ತುಂಬಾ ಬೇರೆಯವರು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಎಲ್ಲರಿಗೂ ಒಂದು ಖುಷಿಯ ಕೊಟ್ಟ ಕಾರ್ಯಕ್ರಮ ಅಂತ ನಮ್ಗೆ ಅನ್ನಿಸಿತು. ಅದೇ ರೀತಿ ಪ್ರಯತ್ನ ಮತ್ತೆ ಮುಂದುವರಿಸುವ ಯೋಜನೆ ಮಾಡಬಹುದು. ಆದ್ರೆ ನಮ್ಗೆ ಈ ಸಲ ನಾವು ಒಂದು ಮ್ಯಾಜಿಕ್ ಶೋ ಮಾಡುವ ಅಂತ ಆಯ್ತು ನಮ್ಗೆ. ಅದಕ್ಕೆ 2 ಕಡೆ, ನಾಳೆ ಶನಿವಾರ ವಿದ್ಯಾದಾಯಿನಿ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಈ ಮ್ಯಾಜಿಕ್ ಶೋ ನಡೆಯಲಿಕ್ಕಿದೆ. ಅದೇ ರೀತಿ 13 ತಾರೀಕಿನಂದು ನಮ್ಮದೇ ಆದ MRPL ನ DPS ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕೆ. ಸರ್, ತಾವು ಶಾಲೆ ಮತ್ತೆ ಕಾಲೇಜುಗಳನ್ನು ಮಾತ್ರ ಕೇಂದ್ರೀಕರಿಸ್ತೀರಾ ಅಥವಾ ಸಾರ್ವಜನಿಕ ವಲಯಗಳು ಅಥವಾ ಬಸ್ ತಂಗುದಾಣ ಇಂತಹ ಸ್ಥಳಗಳಲ್ಲಿ ಈ ಜಾಗೃತಿಯನ್ನು ಮೂಡಿಸ್ತೀರಾ? ಮೊದಲನೇ ದಿವಸ ನಾವು ಸಾರ್ವಜನಿಕ ಸ್ಥಳದಲ್ಲೇ, ಅಂದ್ರೆ ಕೈಕಂಬ ಗಣೇಶಪುರದಲ್ಲೇ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಸಂಸ್ಥೆಯ ಉದ್ಯೋಗಿಗಳು ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನಾವೇ ಏನು ಕ್ಲೀನಿಂಗ್ ಸ್ವಚ್ಛತಾ ಕ್ಯಾಂಪೇನ್ ಮಾಡಿದ್ವಿ. ಅಂದ್ರೆ ರಸ್ತೆಗೆ ಹೋಗ್ಬಿಟ್ಟು ರಸ್ತೆ ಬದಿಲಿ ಬಿದ್ದ ಕಸಗಳನ್ನು ಹೆಕ್ಕುವುದು ಹಾಗೂ ಅಲ್ಲಿನ ರೈಲ್ವೆ ನಿಲ್ದಾಣ, ಹಿಂದಿನ ವರ್ಷ ನಾವು ಕೊಂಕಣ ರೈಲ್ವೆ ಸುರತ್ಕಲ್ ಸ್ಟೇಷನ್ ನಲ್ಲಿ ಕೂಡ ನಾವು ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಹಾಗೆ ಸಾರ್ವಜನಿಕ ಸ್ಥಳಗಳು ಕೂಡ ನಾವು ಡೈರೆಕ್ಟ್ ಆಗಿ ನಾವೇ ನಮ್ಮ ಎಂಪ್ಲಾಯಿಗಳು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಮಾಡ್ತೇವೆ. ಆದ್ರೆ ವಿಶೇಷವಾಗಿ ಈ 15 ದಿವಸದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಮಾಡೋದ್ರಲ್ಲಿ ಹೆಚ್ಚು ನಾವು ಏನು ಅದಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಶಾಲಾ ಕಾಲೇಜು ಯಾವಾಗಲೂ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಸೊ ಇಂತಹ ಒಂದು 15 ದಿವಸದ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಹತ್ತಿರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಲಿಕ್ಕೆ ಅಥವಾ ಅವರೊಂದಿಗೆ ಸಂಪರ್ಕ ಇಟ್ಕೊಳ್ಳಿಕ್ಕೆ ಹಾಗೂ ಅವರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಅದೊಂದು ಅವಕಾಶ. ಮತ್ತೆ ಇನ್ನೊಂದು ಅಂಶ ಅಂದ್ರೆ, ಒಂದು ಶಾಲೆ ಅಂದ್ರೆ 1,000 ಮಕ್ಕಳಿದ್ರೆ 1,000 ಕುಟುಂಬಕ್ಕೆ ಜಾಗೃತಿ. ಹೌದು, ಏನಂದ್ರೆ ಮಕ್ಕಳಿಗೆ ಹೇಳಿದ್ರೆ ಆ ಮಕ್ಕಳು ಆ ಸಂದೇಶವನ್ನು ಮನೆಗೆ ತಗೊಂಡು ಹೋಗ್ತಾರೆ ಹಾಗೂ ಅದು ಹೆಚ್ಚಾಗಿ ಎಫೆಕ್ಟಿವ್ ಇರ್ತದೆ. ಮಕ್ಕಳ ಮನಸ್ಸಲ್ಲಿ ನಾವು ಸ್ವಚ್ಛವಾಗಿರಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕಂತ ಮನಸ್ಸಿದ್ರೆ ಅವರ ಬಿಹೇವಿಯರ್ ಕೂಡ ಚೇಂಜ್ ಆಗ್ತದೆ. ಹಾಗೂ ಮಕ್ಕಳಿಂದ ಇಂದಿನ ಕಾಲದಲ್ಲಿ ಮಕ್ಕಳಿಂದ ಪೇರೆಂಟ್ಸ್ ಮೇಲೆ ಹೆಚ್ಚು ಎಫೆಕ್ಟ್ ಆಗ್ತದೆ. ಹಾಗೆ ಆ ನಿಟ್ಟಿನಲ್ಲಿ ನಾವು ಮಕ್ಕಳ ಮೇಲೆ ಅವರಲ್ಲಿ ಅಭಿಯಾನ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿ, ತಮ್ಮ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರಿಸ್ತೇನೆ. ಅದೇ ರೀತಿ ತಾವುಗಳು ಕೂಡ ತಮ್ಮ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಬಹುದು. 2400-127 ಅಥವಾ 2400-727 ಒಂದು ಪುಟ್ಟ ವಾಣಿಜ್ಯ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ MRPL ಮತ್ತು ಸ್ವಚ್ಛತೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು MRPL ಸಂಸ್ಥೆಯವರು. ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನ ಮತ್ತು ಆ ಸಂಸ್ಥೆ ಕೊಡಮಾಡುವಂತಹ ಯೋಜನೆಗಳ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ. ಸ್ವಚ್ಛತೆ ಅಂದರೆ ಕೇವಲ ಶೌಚಾಲಯ ಮಾತ್ರ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಸ್ವಚ್ಛತೆ ವಿಭಾಗದಲ್ಲಿದೆ. ಒಂದು ಫ್ಲೆಕ್ಸ್ ಮತ್ತು ಪೋಸ್ಟರ್ಗಳು, ಇದರ ತೆರವಿನ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳು ನಿಮ್ಮ ಸಂಸ್ಥೆಯಿಂದ ಆಗ್ತಾ ಇದೆಯಾ? ಈ ಬಗ್ಗೆ ನಾವು ನೇರವಾಗಿ ಅಂತಹ ಏನು ಇಷ್ಟರವರೆಗೆ ಅಂತಹ ಕಾರ್ಯಕ್ರಮಗಳನ್ನು ನಾವೇನು ಹಮ್ಮಿಕೊಳ್ಳಿಲ್ಲ. ಆದರೆ ರಾಮಕೃಷ್ಣ ಮಿಷನ್ ಅವರು ಮತ್ತು ಮಾತಾ ಅಮೃತಾನಂದಮಯಿ ಮಠ ಅವರಿಗೂ ನಾವು ಅದೇ ರೀತಿ ರಾಮಕೃಷ್ಣ ಮಠಕ್ಕೆ ಹೇಗೆ ಕೊಡ್ತೇವೋ ಅದೇ ರೀತಿ ನಾವು ನಮ್ಮದಾದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೇವೆ. ಅವರ ಅಮಲ ಭಾರತ ಅನ್ನುವ ಒಂದು ಪ್ರಾಜೆಕ್ಟ್ ಇದೆ, ಇವರದ್ದು ಸ್ವಚ್ಛ ಮಂಗಳೂರು ಪ್ರಾಜೆಕ್ಟ್. ಈ ಎರಡಕ್ಕೂ MRPL ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾ ಇದೆ. ಮತ್ತೆ ಈ ನಿಟ್ಟಿನಲ್ಲಿ ಸ್ವಲ್ಪ ಸಾಮಾಜಿಕ ಒಂದು ಏನು ಅರಿವು ಮೂಡಿಸುವ ಕಾರ್ಯಕ್ರಮ ಆಗ್ಬೇಕಂದ್ರೆ ನಮಗೂ ಕೂಡ ಒಂದು ನಾಗರಿಕರಾಗಿ ನಮಗೂ ಅನ್ನಿಸ್ತದೆ. ಕೆಲವು ಕಡೆ ಫ್ಲೆಕ್ಸ್ ಎಲ್ಲ ಅಗತ್ಯ ಇಲ್ಲ. ಹೌದು, ವಿಪರೀತ ಆಗಿದೆ, ಅಗತ್ಯ ಇಲ್ಲದ್ದು. ಅಂದ್ರೆ ಒಂದು ವಿಷಯ ಯಾರಿಗಾದ್ರೂ ತಿಳಿಸಬೇಕಂದ್ರೆ ಒಂದು ಕಡೆ ಹಾಕಿದ್ರೆ ಸಾಕು. ಇದು ಒಂದೇ ಕಡೆ ಅಂತ ಸಾವಿರಾರು ಫ್ಲೆಕ್ಸ್ಗಳು, ಅದರಿಂದ ಏನು ಪರಿಣಾಮ ಬೀಳ್ತದೆ ಎನ್ನುವುದನ್ನು ಯಾರು ಯೋಚಿಸಲಿಕ್ಕೆ ಹೋಗೋದಿಲ್ಲ. ಸೌರಾಜ್ ಅವರೇ, ನಿಮ್ಮ ದೃಷ್ಟಿಯಲ್ಲಿ ಫ್ಲೆಕ್ಸ್ ಮುಕ್ಲ ಮೈಂಡ್ ಆದೊಂಡು ಎಂಕ್ಲೆ ಬಿಸ್ನೆಸ್ ಆಂಡ ಯಾವ ಮುಕ್ಲೆಗ್ ಪಣ ಊರು ಎಂಚಲಪ್ಪ ಊರು ಸೈಯಡ್ ಬೋಣ ಮುಕ್ಲೆ ಬಿಸ್ನೆಸ್ ಆಂಡ ಯಾವ ಆಂಡ ಯಾನು ಎಂಕುಲು ಈತ್ನೆಡ ಏತೋ ಸಾರಗಡ್ಲೆ ಫ್ಲೆಕ್ಸ್ ದೇದ ಎಂಕುಲು ಈ ಫ್ಲೆಕ್ಸ್ ಮೀನ್ ದೇದಿಜಿ ಬಂದಾಣ ಈ ಕುಡ್ಲಾಡ್ ರಾಶಿಗಡ್ಲೆ ಫ್ಲೆಕ್ಸ್ ಬೋಡುದು ಪ್ರತಿ ಸಂಡೆ ಎಂಗ್ಲ ಬೇಲೆ ಫ್ಲೆಕ್ಸ್ ದೇಪ್ಪುನ ಕ್ಲೀನ್ ಮಾಡ್ಬೋಣ ಆಂಡ ವಿಷಯದ ಇತ್ತೆ ಪೋಸ್ಟರ್ ಕಂಪ್ಲೀಟ್ ಸ್ಟಾಪ್ ಬಂದಿರು ಮುರುಡು ಒಂಜಿ ಕಡೆ ಪೋಸ್ಟರ್ ಪಾದಿತ್ತೇರು ತಮಿಳ್ನಾಡು ಒಂಜಿ ಎಜುಕೇಶನ್ ಒಂಜಿ ಸಂಸ್ಥೆ ಆ ಪೋಸ್ಟರ್ ಪಾಡ್ನೇನು ಪಣ
ಒಂಜಿ ಪೋಸ್ಟರ್ ಪಾಡ್ನ ಹೋಗಿ ಬೇಜಾರಿ ಒಂಜಿ ಪೋಸ್ಟರ್ ಪಾಡ್ದೆ ಒಂಜಿ ಕಡೆ ಅಯ್ಯೋ ಪೋಸ್ಟರ್ ಪಾಡ ಎಂಗ್ಲೆಗ್ ನೆತ್ತಿರ್ ಕುದಿಯಂದಗುಲ್ಲ ಎಂಗು ಲೈವ್ ವಿಡಿಯೋ ಪಾಡ್ಯ ಲೈವ್ ವಿಡಿಯೋ ಪಾಡ್ದು ಐಟಿತ್ತಿನ ಕಾಲ್ಸ್ಗೆ ಪ್ರತಿಯೊಂಜಿಗೆ ಜನಕ್ಕುಲ್ಲ ಈ ನಂಬರ್ ಕಾಲ್ ಮಾಡ್ಬಿಡು ಆಲ್ ಓವರ್ ವರ್ಲ್ಡ್ ಇರೋದು ಮಕ್ಳಿಗೆ ಕಾಲ್ ಬೈದಿನಿ ಮನದಾನಿ ಮಕ್ಳು ಫೇಸ್ಬುಕ್ ಅಕೌಂಟ್ ನನ್ನ ಬ್ಲಾಕ್ ಮಾಡ್ಬಿಡ್ತು ಇಯರ್ ಅವ್ನು ವಿಡಿಯೋ ಡಿಲೀಟ್ ಮಾಡ್ಬಿಡ ಆಂಡ ಎಂಗ್ಳು ಬುಡ್ಚ ಕೂಡ ಅಕ್ಕಳನೇ ಆ ಪೋಸ್ಟರ್ಲೇನು ದೆಪ್ಪದು ಬಿಡಿಯ ಪ್ರತಿಯೊಂದು ಕುಟ್ಲಾದ ಪ್ರತಿಯೊಂದು ಪೋಸ್ಟರ್ ಅಕ್ಕಲೇ ಬದ್ದು ದೆಪ್ಪಲ್ಲ ಬಂದು ಐಗೊಂಡು ಇನಿ ಏರ್ಲ ಪೋಸ್ಟರ್ ಪತ್ತಾನಾಗ ನಮ್ಮ ಕುಂತು ತೂಪಿನತ್ತು ಅక్కడ ಪೋಸ್ಟರ್ ಪತ್ತ ಒಂದುಲ್ಲೇ ಬಂದು ಓಲ ಮೂವಿದ ಅವಾರ್ಡ್ ಓಯೇ ಪೋಸ್ಟರ್ ಅವಾರ್ಡ್ ಫ್ಲೆಕ್ಸ್ ಅವಾರ್ಡ್ ಇನಿ ಫ್ಲೆಕ್ಸ್ ಆಕ್ಚುಲಿ ಪಂದು ಪದ ಎಂಗ್ಲಿ ಫ್ಲೆಕ್ಸ್ ದೆಪ್ಪುಂದಾಯ ಮನ್ಲಿಗೆ ಒಂಜಿ ಮೇಟ್ ಈ ಫ್ಲೆಕ್ಸ್ ಮುಕ್ಳು ಪಾಡ್ರೆ ಮಾತ್ರ ಗೊತ್ತು ಮುಕ್ಳು ದೆಪ್ಪುನ ಬೇಲೆಜ್ಜಿ ಒಂಜಿ ಫ್ಲೆಕ್ಸ್ ಮಿತ್ತು ಕೂಡ ಫ್ಲೆಕ್ಸ್ ಆ ಫ್ಲೆಕ್ಸ್ ಕಟ್ ಮಂತ್ ತಿರ್ತು ಬಾಡಿಯರು ಐ ಮೀನ್ ಇನಿ ಫ್ಲೆಕ್ಸ್ ಮಿತ್ ಫ್ಲೆಕ್ಸ್ ಪಾಡೊಂದುಲ್ಲೇರು ದೆಪ್ಪು ಕೇರ್ನಗಳು ಜನ ಇಜ್ಜಿ ಒಂದು ಫ್ಲೆಕ್ಸ್ ಓಡ ಮೇಲೆ ಡೇಂಜರ್ ಮಾಡ ಟೂ ವೀಲರ್ ದಕ್ಕಲ್ಲ ಎತ್ತೋ ಜಂತ ನಾಲಿತಿ ಕಲ್ದಿನ ಉಂಟು ಐಗೊಂಡು ಇನಿ ಎಂಗ್ಲು ಫ್ಲೆಕ್ಸ್ ಡ್ರೈವಿಂಗ್ ಮಲ್ತಂದು ಡೇಂಜರ್ ಸರ್ ದಯಮಾಡಿ ಗೊತ್ತಲಿ ಒಂಜಿ ಫ್ಲೆಕ್ಸ್ ಇರ್ದಾತಲ್ಲ ಎಂಗ್ಲ ಊರ್ದ ಒಂಜಿ ಪೊರ್ಲು ಕಮ್ಮಿ ಆಪು ಒಂಜಿ ಲೈಟ್ ಕಂಬ ತಲಿ ಒಂಜೇ ಲೈನ್ ಹಿಡಿತು ನಾವು ಪೊರ್ಲು ಆ ಲೈಟ್ ಕಂಬ ಒಂಜಿ ಪೊಲಿಟಿಷಿಯನ್ ಆಂಡ ಆಯ್ದ ಮಲ್ಲ ಕುಡಂಜಿ ಪೊಲಿಟಿಷಿಯನ್ ಮಾಡು ನೆಟ್ಟಿಗೆ ಕಾಂಪಿಟಿಷನ್ ತೂದುಪ್ಪರು ಒಂಜಿ ಫ್ಲೆಕ್ಸ್ ಇರ್ದಾತ ಕೆಲವು ಜೀವ ಬೋತಿನ ತೂದುಪ್ಪರು ಅದಕ್ಕೋಸ್ಕರ ಮಕ್ಕಳು ಎಡ್ಡೆಡ್ಡೆ ಈ ಮಲ್ಲ ಕಂಪನಿದ ಕಾರ್ಪೊರೇಟ್ ಲೆವೆಲ್ ಆಡ್ ಕೊರಡು ಪೇಪರ್ ಕೊರಡು ನ್ಯೂಸ್ ಕೊರಡು ಇಂಚಿನ ಚೀಪ್ ಪಬ್ಲಿಸಿಟಿ ದಾಯ ಕೊರಡು ಬನ್ಲಿ ಎಂಕಲ್ನ ಊರ್ನ ಹಾಲ್ ಮಂತದ್ದು ಮುಕ್ಕುಲ್ದ ಎಡ್ಡೆ ಅವಡು ಯಾನ್ಗೇನು ಈಗ ಇಂದು ಕಂಪ್ಲೀಟ್ ಸ್ಟಾಪ್ ಅಂದು ಫ್ಲೆಕ್ಸ್ ಅವಾರ್ಡ್ ಬ್ಯಾನರ್ ಅವಾರ್ಡ್ ಕಂಪ್ಲೀಟ್ ಸ್ಟಾಪ್ ಆದ ಎನ್ನ ಲೆಕ್ಕ 90% ಸ್ಟಾಪ್ ಆತನು ಇದು ಪಾಡೊಂದುಲ್ಲೇರು ಕೆಲವರು ಪಾಡೊಂದುಲ್ಲೇರು ಬಟ್ ಎಂಕಲ್ ನಿರಂತರ ಎಂಗು ದಾರ ಮಂತೊಂದುಲ್ಲ ಅಂಡ ಅಕ್ಕಳು ಪಾಡ್ದಿನ ಫ್ಲೆಕ್ಸ್ನ ಈ ಅಕ್ಲ ಅಡ್ರೆಸ್ ಅಕ್ಲನೇ ಶಟರ್ಗೆ ಹೋದು ಕಟ್ಟುನ ಬೇಲೆ ಮಂತೊಂದುಲ್ಲ ಅದಕ್ಕೋಸ್ಕರ ಯಾರು ನಿಯಮ್ ನಿಕ್ಕಲ್ನ ಕಂಪನಿ ದಾವಣ ಮರ್ಯಾದಿ ಪೋನ್ ಬಂದ ನಮ್ಮ ದೂರೋಜಿ ನಮ್ಮ ಆಲ್ರೆಡಿ ಪಂಪಿನ ಬಂದಾತನು ದಯಮಾಡಿ ನೀ ಕಾರ್ಪೊರೇಟ್ ಲೆವೆಲ್ ಹೈ ಲೆವೆಲ್ ಪಬ್ಲಿಸಿಟಿ ಕೊರ್ಲಿ ಇಂತಿದ್ದ ಚೀಪ್ ಪಬ್ಲಿಸಿಟಿ ಕೊರ್ಲಿ ನಮ್ಮ ಊರಿಂದಾಯ ಪೊರ್ಲು ಹಾಳು ಮಲ್ಪಿ ಸರಿ. ಅದೇ ರೀತಿ MRPL ಸಂಸ್ಥೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶೌಚಾಲಯದ ಕೊಡುಗೆಯನ್ನು ಕೊಡ್ತದೆ ಅಂತ ಹೇಳಿದ್ರಿ. ಅಂದರೆ ಇನ್ನು ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಿದೆ, ಖಾಸಗಿ ವಲಯದಲ್ಲಿ ಅಂತಹ ಕುಟುಂಬಗಳಿಗೆ ಏನಾದರೂ ನೆರವು ನೀಡುವಂಥ ಯೋಜನೆಗಳು ಇದೆಯಾ? ಹೌದು, ಕುಟುಂಬಗಳಿಗೆ ನಾವು ಏನ್ ಮಾಡಬೇಕು, ಹೇಗೆ ಬರಬೇಕು? ಈ ಸ್ವಚ್ಛ ಭಾರತ ಅಭಿಯಾನ ಏನು ಅನ್ನೋದು ನಮ್ಮ CSR ಆಕ್ಚುಲಿ ನಮ್ಮ MRPL ನಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವಿಭಾಗವೇ ಇದೆ. ನಮ್ಮ MRPL ಸಂಸ್ಥೆಯ ಲಾಭಾಂಶ, ವಾರ್ಷಿಕ ಲಾಭಾಂಶ ಏನಿದೆ ಅದರಲ್ಲಿ ಪ್ರತಿಶತ 2 ನಾವು ಈ ಸಾರ್ವಜನಿಕ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಬೇಕು. ಇದರ ಬಗ್ಗೆ ಒಂದು ಆದೇಶವೇ ಇದೆ, ಅದು ಒಂದು ಆಕ್ಟ್ ಇದೆ, ಕಂಪನೀಸ್ ಆಕ್ಟ್ 2013 ಶೆಡ್ಯೂಲ್ 7 ಸೆಕ್ಷನ್ 135. ಈ ಆಕ್ಟ್ ನಾವು ಅದನ್ನು ಗವರ್ನ್ ಮಾಡ್ತದೆ. ಅದರಲ್ಲಿ ನಾವು ನಮಗೆ ಬಜೆಟ್ ಹೇಗೆ ಸಿಗಬೇಕು, ಅದರ ಪ್ರತಿ ಪೈಸೆಯನ್ನು ನಾವು ಹೇಗೆ ಖರ್ಚು ಮಾಡಬೇಕು, ಯಾವೆಲ್ಲ ಕಾರ್ಯಕ್ರಮಗಳಿಗಾಗಿ ನಾವು ಈ ಹಣವನ್ನು ಖರ್ಚು ಮಾಡಬಹುದು, ಅದರ ಇಂಪ್ಲಿಮೆಂಟೇಷನ್ ಹೇಗೆ, ಎಲ್ಲವೂ ಅಕ್ಷರ ಅದರಲ್ಲಿ ಬರೆದಿಟ್ಟಿದೆ. ಅದರ ಪ್ರಕಾರವೇ ನಾವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಬೇಕಾಗ್ತದೆ. MRPL 1994ರಿಂದಲೂ ಅಂದ್ರೆ ಈ ಆಕ್ಟ್ ಬರುವುದಕ್ಕೆ ಮುಂಚಿನಿಂದಲೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಆಮೇಲೆ ಆಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅಂದ್ರೆ ನಮ್ಮ ಲಾಭಾಂಶ ಕಮ್ಮಿ ಇತ್ತು. ಈಗ ನಾವು ಒಂದು ಸಂರಕ್ಷಣೆ ಅನ್ನುವ ಒಂದು ಬ್ಯಾನರ್ ನಡಿ ನಾವು ಈ CSR ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಶಿಕ್ಷಾ ಸಂರಕ್ಷಣೆ, ಆರೋಗ್ಯ ಸಂರಕ್ಷಣೆ, ಬಹುಜನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಸಂಸ್ಕೃತಿ ಸಂರಕ್ಷಣೆ ಅಂತ 5 ವಿಭಾಗಗಳಿವೆ. ಈ ಶಿಕ್ಷಾ ಸಂರಕ್ಷಣೆ ನಡಿ ನಾವು ಶಾಲೆ, ಗವರ್ಮೆಂಟ್ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ, ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾ ಇದ್ದೇವೆ. ಮತ್ತೆ ಶಾಲೆಗಳಿಗೆ ಬೇಕಾದ ಬರೀ ಶೌಚಾಲಯ ಅಂತಲ್ಲ, ಶಾಲೆಗಳಿಗೆ ಬೇಕಾದ ಕ್ಲಾಸ್ ರೂಮ್ಗಳು, ಮತ್ತೆ ಈ ಸೈನ್ಸ್ ಲ್ಯಾಬ್ಸ್, ಲ್ಯಾಬೊರೇಟರೀಸ್, ಕಂಪ್ಯೂಟರ್ ಲ್ಯಾಬ್ಸ್, ಮತ್ತೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅವರಿಗೆ ಡೆಸ್ಕ್, ಬೆಂಚು, ಕಂಪ್ಯೂಟರ್ಸ್, ಪ್ರೊಜೆಕ್ಟರ್ಸ್, ಫ್ಯಾನ್ ಏನು ಬೇಕು ಶಾಲೆಗಳಿಗೆ. ಕೆಲವು ಸಮಯದಲ್ಲಿ ನಾವು ಮಿಡ್ ಡೇ ಮೀಲ್ ಕೂಡ ಕೊಟ್ಟಿದ್ದೆವು. ಈ ವರ್ಷ ಮತ್ತೆ ಕೊಡುವ ಒಂದು ಯೋಚನೆ ಇದೆ. ಹೀಗೆ ಶಾಲೆಗಳಿಗೆ ಅಂದ್ರೆ ಅದು ನಿಜವಾಗಿ ಹೋಗಿ ಯಾರಿಗೆ ಬೇಕು ಅಂತ ಕಂಡಾಗ ನಾವು ಅದನ್ನು ಖಂಡಿತ ಆ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ, ಇನ್ನೂ ಕೈಗೆತ್ತಿಕೊಳ್ಳಲಿದ್ದೇವೆ. ಮತ್ತೆ ಆರೋಗ್ಯ ಸಂರಕ್ಷಣೆಯಲ್ಲಿ ಎಲ್ಲರಿಗೂ ತಿಳಿದಿದೆ, ನಾವು MRPL ನ ಒಂದು ಮೆಗಾ ಪ್ರಾಜೆಕ್ಟ್ ಗವರ್ಮೆಂಟ್ ಲೇಡಿ ಗೋಷನ್ ಹಾಸ್ಪಿಟಲ್ ಮಂಗಳೂರು 23 ಕೋಟಿ ನಾವು ಈಗಾಗಲೇ ಖರ್ಚು ಮಾಡಿದ್ದೇವೆ. 6 ಮಹಡಿಗಳ ಈ ಬಿಲ್ಡಿಂಗ್ ಇದು ಇನ್ನೇನು ನಮ್ಮ ಉದ್ಘಾಟನೆಗೊಳ್ಳಲಿದೆ, ಲೋಕಾರ್ಪಣೆಗೊಳ್ಳಲಿದೆ. ಅತ್ಯಂತ ಸುಸಜ್ಜಿತವಾದ ಒಂದು ಆಸ್ಪತ್ರೆ ನಮ್ಮ
ಈ ದಕ್ಷಿಣ ಕನ್ನಡ ಮಂಗಳೂರಿಗೆ, ಮಂಗಳೂರು ಅಂತಲ್ಲ, ಕೇರಳದಿಂದಲೂ ಅಲ್ಲಿಗೆ ಜನ ಬರ್ತಾರೆ. ಅದು ವಿಶೇಷವಾಗಿ ಹೆಣ್ಮಕ್ಳು, ತಾಯಿ ಮಗುವಿನ ಆರೋಗ್ಯದ ದೃಷ್ಟಿಯಲ್ಲಿ ಈ ಆಸ್ಪತ್ರೆ ಒಂದು ಮಹತ್ತರವಾದ ಯೋಜನೆ. ಅದರಲ್ಲೂ ಬಹುಶಃ BPL ಫ್ಯಾಮಿಲಿಗಳು, ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಮಧ್ಯಮ ವರ್ಗದವರು ನಾವು ಯಾವತ್ತು ಲೇಡಿ ಗೋಷನ್ಗೆ ಹೋಗುವಂತ ಯೋಚನೆ ಮಾಡುವುದಿಲ್ಲ. ಅದು ನಿಜವಾಗಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತದೆ. ಅದರ ಬಗ್ಗೆ ನಮಗೆ ಎಲ್ಲರಿಗೂ ತುಂಬಾ ಹೆಮ್ಮೆ ಇದೆ. ಅಷ್ಟಲ್ಲದೆ ನಾವು ಚೇಳರಲ್ಲಿ, ಕಳವಾರಲ್ಲಿ 2 ಇದು ಫ್ರೀ ಏನು ಹೇಳ್ತಾರೆ ಉಚಿತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ. 17 ವರ್ಷಗಳಿಂದ ವಿಕಲಾಂಗರಿಗಾಗಿ ಆರ್ಟಿಫಿಷಿಯಲ್ ಲಿಂಬ್ ಕ್ಯಾಂಪ್ ನಡೆಸ್ತಾ ಇದ್ದೇವೆ. ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಸ್ಗಳು, ಹೀಗೆ ತುಂಬಾ ಕಾರ್ಯಕ್ರಮ. ಮತ್ತೆ ಬಹುಜನ ಸಂರಕ್ಷಣೆ ಅಡಿಯಲ್ಲಿ ನಾವು ಗ್ರಾಮ ಪಂಚಾಯತ್ಗಳ ಯಾವುದೇ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು, ಅದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೂಲಕ ನಮಗೆ ಕೊಳಗೇರಿ ಪ್ರದೇಶಗಳ ಅಭಿವೃದ್ಧಿಗೆ, ಯಾವುದು ಕೊಳಗೇರಿ SC ಕಾಲನೀಸ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ತುಂಬಾ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಕಳೆದ ವರ್ಷದಲ್ಲಿ ನಾವು 87 ಕುಟುಂಬಗಳಿಗೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಟಾಯ್ಲೆಟ್ಸ್ ಗಳನ್ನು ಮಾಡಿಕೊಟ್ಟಿದ್ದೇವೆ. ತುಂಬಾ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ ಅದೇ ರೀತಿ ಸಂಸ್ಕೃತಿ ಮತ್ತು ಪ್ರಕೃತಿ ಸಂರಕ್ಷಣೆಯಲ್ಲಿ ಇದರಲ್ಲಿ ಕೂಡ ಈ ವರ್ಷದಲ್ಲಿ ನಾವು ಕೊಳಗಳನ್ನು ಅದನ್ನು ಮತ್ತೆ ಪುನಶ್ಚೇತನಗೊಳಿಸುವಂತಾಗ ಕೆಲಸ ನಾವು ಮೂಡುಬಿದ್ರೆಯಲ್ಲಿ, ಕಾವೂರಲ್ಲಿ ಒಂದು ಕೆರೆ ಹೆಚ್ಚಿನ ಅಂಶ ಮತ್ತು ಮೂಡುಬಿದ್ರೆಯಲ್ಲಿ ಒಂದು 3.5 ಎಕರೆ ಕೆರೆಯನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಈ ರೀತಿ ತುಂಬಾ ಕಾರ್ಯಕ್ರಮಗಳು. ಮಂಜೇಶ್ವರದ ಗಿಳಿವಿಂಡಿಗೆ ನಾವು ಒಂದಷ್ಟು ಕೊಟ್ಟಿದ್ದೇವೆ, ಗೋವಿಂದ ಪೈ ಅವರ, ಅದೆಲ್ಲ ನಮ್ಮ ಒಂದು ಹೆಮ್ಮೆಯ ಇದದು. ಆ ರೀತಿ ನಾವು ತುಂಬಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನೀವೇನು ಹೇಳಿದಾಗೆ ಒಂದು ಶಾಲೆಗಳು, ಗವರ್ಮೆಂಟ್ ಶಾಲೆಗಳು, ಅಲ್ಲಿಯ ಟೀಚರ್ಸ್ ಅಂದ್ರೆ ಅವರು ಸ್ವಲ್ಪ ಆ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಶಾಲೆಗೆ ಏನು ಬೇಕು, ಅದು ಎಲ್ಲಿಂದ ಸಿಗ್ತದೆ ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮದ ಮೂಲಕ ಅವರನ್ನ ವಿನಂತಿ ಮಾಡ್ತಾ ಇದ್ದೇವೆ, ನಿಮ್ಮ ಶಾಲೆಗೆ ಏನಾದ್ರೂ ಅಗತ್ಯ ಇದ್ದಲ್ಲಿ ಖಂಡಿತವಾಗಿ MRPL ಸಂಸ್ಥೆಯನ್ನ ಸಂಪರ್ಕಿಸಿ. ಆದ್ರೆ ಅದಕ್ಕೂ ಒಂದು ಕ್ರಮ ಇದೆ, ವಿಧಾನ ಇದೆ. ಜಿಲ್ಲಾ ಪಂಚಾಯತ್ನ ಮುಖಾಂತರ, ಶಿಕ್ಷಣ ಇಲಾಖೆಯ ಮುಖಾಂತರ ತಮ್ಮ ಮನವಿಯನ್ನ ಸಲ್ಲಿಸಬೇಕು. ಖಂಡಿತವಾಗಿ ಸ್ಪಂದನೆ ನೀಡ್ತೇವೆ ಅಂತ ಮಾತನ್ನ ಕೊಟ್ಟಿದ್ದಾರೆ ಶ್ರೀಮತಿ ವೀಣಾ ಶೆಟ್ಟಿ ಅವರು. ಅದೇ ರೀತಿ ಪ್ರಶಾಂತ್ ಬಾಳಿಗರ್ ಅವರು. ವೀಕ್ಷಕರೇ, ತಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಬಹುದು. ಕೆಲವೇ ನಿಮಿಷಗಳು ಮಾತ್ರ ಇವತ್ತಿನ ಸಂಚಿಕೆಯಲ್ಲಿ ಬಾಕಿ ಉಳಿದಿವೆ. 2400-127 ಅಥವಾ 2400-727. 15 ದಿನಗಳ ಈ ಕಾರ್ಯಕ್ರಮ ಯಾವ ರೀತಿ ಸಮಾಪನಗೊಳ್ಳಿಕ್ಕಿದೆ ಯೋಜನೆಗಳು? ಹೌದು, ನಮ್ಮದೊಂದು ಯೋಜನೆ ಇದೆ. 15 ದಿವಸದಲ್ಲಿ ಕೊನೆಯ ದಿವಸ ನಾವು ಸುರತ್ಕಲ್ಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕಿದ್ದೇವೆ. ಅದಕ್ಕೆ 2 ಜಾಗ ನೋಡಿದ್ದೇವೆ. ಅದರಲ್ಲಿ ನಮ್ಮ ಕಾರ್ಪೊರೇಷನ್, ಸುರತ್ಕಲ್ ಕಾರ್ಪೊರೇಷನ್ ಆಫೀಸ್ನವರ ಜೊತೆ ಸಹಯೋಗದೊಂದಿಗೆ ನಾವೊಂದು ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಅನ್ನು ತೆಗೆದು ಹೊಸತಾಗಿ ಕಟ್ಟಬೇಕು. ಅದರ ಉದ್ಘಾಟನೆ ಆ ದಿವಸ ನಡಿಬೇಕು ಅಂತ ಇದೆ. ಅದು ಅಲ್ಲದೆ ಈಗ ಇವತ್ತಿಗೆ ಕಾರ್ಯಕ್ರಮ ಏನು ಮುಗಿಯಿತು, ನಾಳೆಯಿಂದ ಮತ್ತೆ ಇದು ನಮ್ಮ ರಿಟೇಲ್ ಔಟ್ಲೆಟ್ಸ್ 6 ಕಡೆ ನಮ್ಮ ರಿಟೇಲ್ ಔಟ್ಲೆಟ್ಸ್ ಇದೆ. ನಮ್ಮ ಕಾರ್ಗೋ ಗೇಟ್ ಅಲ್ಲಿ, ಪಣಮೂರಲ್ಲಿ, ಕದ್ರಿಯಲ್ಲಿ, ಇಲ್ಲೆಲ್ಲ ಹೋಗಿ ನಾವು ಈ ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಶ್ರಮದಾನವನ್ನು ಮಾಡಿದ್ದೇವೆ, ಮತ್ತೆ ಅವೇರ್ನೆಸ್ ಕ್ರಿಯೇಷನ್ ಕೂಡ ಮಾಡಿದ್ದೇವೆ. ನಮ್ಮದೇ ಬೆಂಗಳೂರು ಆಫೀಸ್ಗಳಲ್ಲಿ ಮತ್ತೆ ಹಾಸನ, ಮಂಡ್ಯದಲ್ಲೆಲ್ಲ ನಮ್ಮ ರಿಟೇಲ್ ಔಟ್ಲೆಟ್ ಇದೆ, ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಥೆಯಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೀನಿ. ಇವತ್ತು ಇಡೀ ಜಿಲ್ಲೆಯನ್ನು ಗಮನಿಸುವಾಗ ಬಹುತೇಕ ಹೆಚ್ಚಿನ ಬಸ್ ತಂಗುದಾಣಗಳಲ್ಲಿ ಟಾಯ್ಲೆಟ್ ಇಲ್ಲ. ಟಾಯ್ಲೆಟ್ನ ಬಗ್ಗೆ ಸಾಕಷ್ಟು ಮಾತುಕತೆ ಮಾಡ್ತೇವೆ. ವಿಶೇಷವಾಗಿ ಮಹಿಳೆಯರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಈ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆ ಅಲ್ಲ, ನಾವು MCC ಅಂದ್ರೆ ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ನಾವು 8 ಟಾಯ್ಲೆಟ್ಗಳನ್ನು ಕಟ್ಟಲಿಕ್ಕೆ, ಇದೆಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಹೆಚ್ಚಿನ ಅಂಶ ಮುಖದಲ್ಲಿ ಮತ್ತು ಕುಳಾಯಲ್ಲಿ ಎಲ್ಲ 2 ಇರಬೇಕು. ಇಲ್ಲೆಲ್ಲ ಕಟ್ಟಲಿಕ್ಕೆ ನಾವು ಆಲ್ರೆಡಿ ನಮ್ಮ ರಿಲೀಸ್ ಆರ್ಡರ್ ಹೋಗಿ ಆಗಿದೆ. ವಿಧಾನಸಭೆಯ ಇದು ಎಲೆಕ್ಷನ್ ಬಂದ ಕಾರಣ ಅದರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಅದು ಈಗ ಶುರುವಾಗ್ತಾ ಇದೆ. ಮತ್ತೆ ಈ ವರ್ಷದಲ್ಲಿ ಬಾಕಿ ಉಳಿದಿರುವ ಎಲ್ಲ ಇದರ ಟಾಯ್ಲೆಟ್ಗಳನ್ನು ನಾವು ಕೈಗೆತ್ತಿಕೊಳ್ಳಲಿಕ್ಕಿದ್ದೇವೆ. ಅದರಲ್ಲಿ ಅವರು ಹೇಳಿದ ಅಂದ್ರೆ ಅದರಲ್ಲಿ ಏನು ಅಂತ ಹೇಳಿದ್ರೆ ನಮ್ಮದು ಕೆಲವೆಲ್ಲ ಕಂಡೀಷನ್ಸ್ ಇವೆ. ಅದು ಜಾಗ ಅಲ್ಲಿ ಇರಬೇಕು, ಯಾವುದೇ ಸಮಸ್ಯೆ ಕೂಡ ಇರ್ತದೆ. ಹೌದು, ಯಾವುದೇ ತೊಂದರೆ ಜಗಳ ಎಲ್ಲ ಇಲ್ಲದಂತ ಒಂದು ಜಾಗ ಎಲ್ಲ ಆಗ್ಬೇಕು ಆತರ. ಮತ್ತೆ ನಾವು ಅಂಗನವಾಡಿಗಳನ್ನು ಕಟ್ತಾ ಇದ್ದೇವೆ. ಇನ್ನು ಓವರ್ ಹೆಡ್ ಟ್ಯಾಂಕ್ಸ್, ಬಹುಶಃ ನಿಮ್ಮ ಪಡುಬಣಮೂರಿನಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಏನು ಬಿದ್ದಿತ್ತು, ಅದನ್ನು ನಾವು ಕಳೆದ ವರ್ಷದಲ್ಲೇ ನಾವು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ಉಳಿದ ಒಂದು 10-17 ಓವರ್ ಹೆಡ್ ಟ್ಯಾಂಕ್, ಅಂದ್ರೆ ಅದು ಗ್ರಾಮೀಣ ಪ್ರದೇಶಕ್ಕೆ ಕುಡಿಯುವ ನೀರಿನ ಸಪ್ಲೈಗಾಗಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೌರಜ್ರೆ ಇನ್ನು ಯಾಕಡೆ ಬನ್ಲಕ್ಕನೆ ಎತ್ತೋ ಬಸ್ ಸ್ಟ್ಯಾಂಡ್ ಇಡು ಯಾನ್ಬಿನಿ ಇನಿ MRPL ದಾಖಲು ಟಾಯ್ಲೆಟ್ ಕಟ್ಟದು ಕುರೋಂದಿಲ್ಲೇರು ಅವು ಎಂಕ್ಲ ಭಾಗ್ಯ ಆನ ಮುಲ್ಪ ಅವಿನ ಮೇಂಟೆನೆನ್ಸ್ ನಿರ್ವಹಣೆ ಅವಲ ಮುಖ್ಯ ಇದು ತುದುಪರ್ ಅದು ಪೋಪಿನ ನಮಲ ಕೆಲವು ಸರಿ ಯಾನ್ ಕದ್ರಿ ಪಾರ್ಕ್ ದಲ್ಲಿ ಒಂಜಿ ಟಾಯ್ಲೆಟ್ ವಿಷಯ ಮಸ್ತ್ ಬೆರಿ ಬತ್ಯ ಅಲ್ತದ ಬೊಕ್ಕ ಇತ್ತ ಒಂಚೂರು ಸರಿಯಾಂಡ್
ಇತ್ತೆ ಕೂಡ ಅಲ್ಪ ಬಿಜೆಪಿ ಆಫೀಸ್ ಅಲ್ಪ ಒಂಜುಂಡು ನಮ್ಮ PS ಅಲ್ಪ ಬಿಜೆಪಿ ಆಫೀಸ್ ಆತ ಶೋಕದ ಟಾಯ್ಲೆಟ್ ಆತ ಲಕ್ಷ ಗಟ್ಟಲೆ ಖರ್ಚು ಮಂದಿರಿ ಅವೇನು ಓಪನ್ ಮಲ್ಪಂದೆ ಇನಿ ಆಯ್ತ ಟ್ಯಾಪ್ ಆಡ್ ಪೂರ ಲಕ್ಕ ತಗೊಂಡೊಂದುಲ್ಲೇರು ಅವನು ಇನಿ ಎಂಗ್ಲೆಗ್ ಫೆಸಿಲಿಟಿ ಕೊಡ್ತೀರಿ ಅವೇನು ಮೊಕುಲು ಎಂಗ್ಲೆ ಜನಕ್ಲೆಗ್ ಒಂದು ಆಯ್ತಾ ಅವಕಾಶ ತಿಕ್ಕೊಂದಿಜ್ಜಿ ಅವನು ಇನ್ನು ಮೊಕುಲು ಐದು ಖರ್ಚು ಮಂದು ಕೊರೊಂದುಲ್ಲೇರು ಅಣ್ಣ ಅವೇನು ಕಾರ್ಪೊರೇಷನ್ ನಕುಲು ಅವೇನು ಎಡ್ಡೆ ರೀತಿ ಅವೇನು ಮುಂದೆ ಕೊನೊಂಡು ಬಂದ ಪೂರೆಲ್ಲ ಯೂಸ್ಫುಲ್ ಅಣ್ಣ ಇನ್ನು ಟಾಯ್ಲೆಟ್ ಉಂಡು ಅವೇನು ನಮಗೆ ಯೂಸ್ ಮಲ್ಪಂದಿಲ್ಲಕ ಅವನು ಕೆಲವೊಂದೇಟು ನೀರಿ ಜನ ಕೆಲವು ನೀರಿ ಜನ ಐ ಬನ್ನಿ ಕೆಲವು ದಾದ ಜನಕ್ಕೂ ದಾದ ಅನ್ಪೇರಿ ಜನಕ್ಕಲ್ಲ ಒಂದು ವಿನಂತಿ ಮಲ್ಪು ಇನಿ ನಿಕ್ಲೆ ಪ್ರಾಬ್ಲಮ್ ಇತ್ತು ಮಂದ ನಿಕ್ಲ ಮನಸ್ಸಿಟ್ಟು ಪಂದುಕುಲು ನತ್ತು ಐಕ್ ಬೋಡಯನ್ನ ಸಿಟಿ ಕಾರ್ಪೊರೇಷನ್ ಆವಡು ಫೋನ್ ಉಂಡು ಒಂಜಿ ರಪ್ಪಕ್ಕ ಪೂರಟ್ಲೇರಿ ಗೂಗಲ್ ಏರ್ನ ನಂಬರ್ ಸಿಟಿ ಕಾರ್ಪೊರೇಷನ್ ಪಾಡಿ ಕುಳ್ಳೆ ಪ್ರತಿಯೊಂದು ನಂಬರ್ ದಿಕ್ಕು ಇನ್ನು ನಮ್ಮ ಅನ್ಪಂದೆ ಕುಲ್ಲೆ ಬಂದಾಂಡ ನಮ್ಮ ಕುಲ್ಲೋಂದಿಪ್ಪ ಇನಿ ಏನು ಬನ್ನಿ ಓಡಾಡು ಒಂಜಿ ರೋಡ್ ನೀರು ಲೀಕ್ ಆವೊಂದುಂಡು ನೀರು ಲೀಕ್ ಆಂಡ್ ಬಂದಾಂಡ ಅಕ್ಲೆ ಗೊತ್ತು ಪೂಜಿ ಕಾರ್ಪೊರೇಟ್ ಅವಾರ್ಡ್ ಅಕ್ಲೆ ಗೊತ್ತು ಪೂಜಿ ನಮಗೆ ಗೊತ್ತು ನಮ್ಮ ತೂಯ್ಬೇಕ ಮನ್ಪಂದೆ ಕೊಲ್ಲರ ಬಲ್ಲಿ ಒಂಜಿ ಸಿಟಿ ಕಾರ್ಪೊರೇಷನ್ ಕಾಲ್ ಮನ್ಪಂದು ಇಂಜಿನಿಯರ್ ಲೀಕ್ ಆತನು ಬಂದು ಅಂಡ್ ಪ್ರತಿಯೊಬ್ಬರು ಇಂಚಿನ ಬೇಲೆ ಇಂಕು ಮಂತೊಂದುಲ್ಲ ಐ ಬಂದ್ಬಿನಿ ಇನಿ ಟಾಯ್ಲೆಟ್ ವಿಷಯ ಟಾಯ್ಲೆಟ್ ಕ್ಲೀನ್ ಇಜ್ಜಿ ಬಂದಾಂಡ ಪೋದು ಟಾಯ್ಲೆಟ್ ಮಂತ್ ಬರ್ಪಿನತ್ತು ಆಡ ಒಂಜೊಂಜಿ ರೂಪಾಯಿ ಕಾಸು ದೆತನೊಂದಿಲ್ಲತ್ತ ಆಯ್ಡ್ ಮಿತ್ತಿರ್ತು ಮಲ್ಪೋಡು ದಾಯ್ ಟಾಯ್ಲೆಟ್ ಅಂಚ ದಾಯ್ ಇಂಚ ಗೋಡೆ ಎಂಕುಲು ಮುರಂಡಿ ಹಂಪನ್ ಕಟ್ಟದಲ್ಪ ಪೋದು ಅವೇರ್ನೆಸ್ ಬಂದಿತ್ತ ಟಾಯ್ಲೆಟ್ ಅಲ್ಪ ಆಮೇಟ್ ಯೂರಿನ್ ಪಾಸ್ ಬಂದೊಂದು ಈ ಮಿಟ್ ಪಿದೇ ಪೋಂದು ನಾನು ಯೂರಿನ್ ಪಾಸ್ ಮುಲ್ಪನೆ ಮಲ್ಪಳೆ ದಾಯ್ ಉಲೈ ಮಲ್ಪುನ್ ಬಂದು ಅಲ್ತರ ಬೊಕ್ಕ ಮುಕ್ಕಳು ಪೂರ ಬರ್ತದೆ ಕ್ಲೀನ್ ಪೂರ ಮಂತೆ ಬ್ಲೀಚಿಂಗ್ ಮಾಡಿ ಐ ಬನ್ನಿ ಇನಿ ಜನಕ್ಕಲು ಮಿನಿ ಕೇನಿಚೆ ಬಂದಾಂಡ ಒಂದು ಸಮಸ್ಯೆ ಅವೊಂದು ಐಕಿತ್ತಿ ಮಕ್ಕಳು ಅವೇರ್ನೆಸ್ ಪೂರ ಜನಕ್ಕೆ ಅವೇರ್ನೆಸ್ ಮಾಡೋದು ಪ್ರತಿಯೊಂದು ಅವೇರ್ನೆಸ್ ಕೊರನಾಗ ಜನಕ್ಕಳು ಸ್ಪಂದಿಸೋಡು ಎಂಕ್ಲೆಗೆ ದಾನ ಮುಕ್ಕಳು ಇತ್ತೆ ಎಂಕು ಜನಸೇವೆ ಮಲ್ಪನಾಗ ಎಂಕ್ಲೆ ದಾನ ನೆಟ್ಟು ಇನ್ಕಮ್ ಬರ್ಪುಜಿ ಎಂಕ ಸೇವೆ ಖಂಡಿತ ಖಂಡಿತ ನಮ್ಮ ಇಲ್ಲಾಡು ನಮ್ಮ ಬೊಡಿದ ಜೋಕಲ್ ಬಂದು ತಿಂಗ್ ಮಂತ್ ಬಂದ ನಮ್ಮ ಊರು ಇಂಪ್ರೂವ್ಮೆಂಟ್ ಆಗುದು ಊರು ಇಂಚೆನೆ ತುರ ಈತ ತೂದುಪ್ಪರ ನಮಕ್ ನಮ್ಮ ಊರು ಏತು ಪುರ ಬೊಡ್ಚಿ ಬಿಡ್ಲೆ ಬಜೆಟ್ ತೂದುಪ್ಪರಿ ನಮ್ಮನ್ನು ಏತು ಪುರ ತಿರ್ತು ಬಂದಿರು ಒಂದು ಇನ್ನು ನಾವು ಕೇನೊಂದಿಜ್ಜ ನೇಟ್ ಇಂಚೆನೆ ಒಂದುಂಡು ಐಕ್ ಪ್ರತಿಯೊರಿ ಮುಕ್ಕಳು ಕೇನೇರ್ ಬಂದಾಂಡ ಇನಿ ಪ್ರಶ್ನೆ ಮಲ್ಪನ ಪ್ರಶ್ನೆ ಮಲ್ಪರ ಜನಕ್ಕೂ ಪೋಡಿ ರಾತಿ ನಾನು ಪ್ರತಿಯೊಂದು ವಿಷಯ ಅನ್ಬಿನಿ ಇನಿ ಪೋಡಿಗೆ ಒಂಚೂರು ಬರಿಟ್ ಜೋಡಾಪು ಐಟ್ಲ ನಮ್ಮ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆದ ಎಂಚಿನಲ್ಲ ಒಂದೊಂದು ಹೋಪ ನಮ್ಮ ಅತ್ತ ಆಯೆ ಮಂತ್ ಜದ ಕುಡೋರೆ ಅನ್ಪಿ ನಾನು ವಿಷಯ ಪೋಚಿ ಮಾರ ಆಯ್ ದೆಪ್ಪೆ ಮಾರ ರಿವಾಲ್ವರ್ ಪಿಸ್ತೂಲ್ ಅನ್ಪಿ ಅಂಚ ಆತನ್ ಆಡಿ ಇಚ್ಚಿನ ಬೇಜಾರಿಜ್ಜಿ ಸರಿ ಇತ್ತೆ ಅಕೇರಿಗೆ ಬರೋದಲ್ಲ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೇವೆ MRPLನ ಈ ಪಾಕ್ಷಿಕ ಏನು ಅಭಿಯಾನ ಇದೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಏನು ಕಳಕಳಿ ಇದೆ ಏನು ವಿನಂತಿ ಇದೆ ನಿಮಗೆ? ನಾವು ತುಂಬ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ನಮಗೆ ಕೆಲವೊಂದು ಪ್ರಶ್ನೆಗಳು ನಮ್ಮ ಎದುರು ಬರ್ತವೆ. ಮೊದಲನೇದಾಗಿ ಪೇಪರಲ್ಲಿ ಫೋಟೋ ಬರುವುದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಜನ ಕೇಳ್ತಾರೆ. ಎರಡನೇದಾಗಿ ನೀವು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೀರಿ, ನಾಳೆ ಬಂದು ನೋಡಿದಾಗ ಇದು ಹೀಗೆ ಇರ್ತದೆ, ಯಾಕೆ ಇಂಥ ಕಾರ್ಯಕ್ರಮ ಮಾಡುವ ಅಗತ್ಯ ಏನಿದೆ? ಇಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ಆದರೆ ನಾವು ಏನು ಹೇಳುವುದು ಹೀಗೆ, ಪೇಪರಲ್ಲಿ ಫೋಟೋ ಯಾರು ಮಾಡಿದ್ರು, ಯಾರು ಕೆಲಸ ಮಾಡಿದ್ರು ಅದು ಬಂದೇ ಬರ್ತದೆ, ಅದನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗ ನಾವು ಕಸ ತೆಗೆದಾಗ ಅಲ್ಲಿ ಕ್ಲೀನ್ ಆಗ್ತದೆ ಒಮ್ಮೆಗೆ. ನಿಮ್ಮ ಮನೆ ಎದುರು ಬಂದು ನೀವು ಮಾಡಿದ ಕಸವನ್ನು ನಾವು ತೆಗಿತೇವೆ. ಇದರಿಂದ ನಾಳೆ ಅದೇ ಜಾಗಕ್ಕೆ ಕಸ ಹಾಕುವಾಗ ಒಂದು ನಿಮಿಷ ನಿಮ್ಮ ಮನಸ್ಸು ಆ ಬಗ್ಗೆ ಯೋಚಿಸಿದರೆ ನಾವು ಮಾಡುವುದು ಸರಿಯೇ ಎನ್ನುವಂಥ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಬಹುಶಃ ನಾವು ಮಾಡುತ್ತಿರುವ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಸಾರ್ಥಕ್ಯ ಸಿಗ್ತದೆ. ನಾವು ಹೇಳುವುದಿಷ್ಟೇ, ಸ್ವಚ್ಛತೆ ನಮ್ಮ ಬದುಕನ್ನು ತುಂಬ ಒಂದು ಉನ್ನತ ಮಟ್ಟಕ್ಕೆ ಏರಿಸ್ತದೆ. ಇದು ಸಾಂಕ್ರಾಮಿಕವಾಗಲಿ, ಎಲ್ಲರಲ್ಲೂ ಈ ಒಂದು ಒಳ್ಳೆಯ ಭಾವನೆ ಹರಡಲಿ ಅಂತ ನಾವು ಆಶಿಸ್ತೇವೆ. ಏನಾದರೂ ಹೇಳಿಕ್ಕಿದೆಯಾ ಸರ್? ಹೌದು, ನಾನು ಅದೇ ವಿಷಯ ಹೇಳೋದು. ಸ್ವಚ್ಛತೆ ಅನ್ನೋದು ಯಾವುದೇ ಒಬ್ಬರ ಅಥವಾ ಒಂದು ಸಮಾಜದ ಒಂದು ಅಂಗದ ಕೆಲಸವಲ್ಲ. ಉದಾಹರಣೆಗೆ ಸರ್ಕಾರ, ಕೇವಲ ಸರ್ಕಾರ ಮಾಡುವುದಾಗಲಿ, ಯಾವುದೋ ಸಂಸ್ಥೆ ಮಾಡುವುದಾಗಲಿ ಅಥವಾ ನಗರ ಪಾಲಿಕೆ ಮಾಡುವುದಾಗಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕೂಡ ಕರ್ತವ್ಯ. ಯಾಕಂದ್ರೆ ನನ್ನ ಮನೆ ಹಾಗೂ ನನ್ನ ಮನೆಯ ಸುತ್ತಮುತ್ತಲನ್ನು ನಾನು ಸ್ವಚ್ಛವಾಗಿಡಬೇಕು. ರಸ್ತೆಯನ್ನು ಬಹುಶಃ ಸರ್ಕಾರ ಅಥವಾ ನಗರ ಪಾಲಿಕೆ ಸ್ವಚ್ಛವಾಗಿಡಬೇಕು. ಹಾಗೆ ಪ್ರತಿಯೊಬ್ಬರ ನಮ್ಮ ಪಕ್ಕದ ಮನೆಯವರು ಅವರ ಮನೆಯನ್ನು ಅಥವಾ ಅವರ ಸುತ್ತಮುತ್ತಲನ್ನು ಸ್ವಚ್ಛವಾಗಿಟ್ಟರೆ ಮಾತ್ರ ನಮ್ಮ ದೇಶ ಎಲ್ಲವೂ ಸ್ವಚ್ಛವಾಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಇದು ಪ್ರತಿಯೊಬ್ಬರ ಕರ್ತವ್ಯ. ಒಂದು ಸರ್ಕಾರದ ಅಥವಾ ಒಂದು ಸಂಸ್ಥೆಯ ಅಥವಾ ಒಂದೇ ಯಾವುದೇ ಸಮಾಜದ ಎಲ್ಲ ಅಂಗಗಳು ಸೇರಿದಾಗಲೇ ಮಾತ್ರವೇ ನಾವು ನಮ್ಮ ದೇಶವನ್ನು ಸ್ವಚ್ಛವಾಗಿಡಬಹುದು, ಸ್ವಚ್ಛವಾಗಿ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯಾಣವನ್ನು ಆರಂಭಿಸಿದ್ದೇವೆ. ಆದರೆ ಇದು ಒಂದು ಸಲ ಮಾಡಿ ಏನು ನಿಲ್ಲಿಸುವಂತಹ ಕೆಲಸ ಅಲ್ಲ. ಇದು ಯಾವಾಗಲೂ ಪ್ರತಿದಿನ ಅಭಿಯಾನ, ಹೌದು, ನಿರಂತರವಾಗಿ ನಡೆಯುತ್ತಾ ಇರಬೇಕು ಅನ್ನುವುದರಲ್ಲಿ ನಮ್ಮ
ಆಶಯ ಹಾಗೂ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಸರಿ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳುವುದು ಇಷ್ಟ ಬಂಧುಗಳೇ, ಯಾವುದೇ ಒಂದು ಒಳ್ಳೆಯ ಅಭಿಯಾನ ಬೇರೆಯವರು ಮಾಡುವುದಕ್ಕೆ ನಾವು ಕಾಯದೆ ಅದು ನನ್ನಿಂದಲೇ ಆರಂಭ ಆಗಲಿ ಎನ್ನುವಂತಹ ಚಿಂತನೆಯೊಂದಿಗೆ ನಾವು ಮುಂದಡಿ ಇಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಗಿಸೋಕ್ಕಿಂತ ಮೊದಲು ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ 3 ಗಣ್ಯರು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಹೃದಯಾಂತರಾಳದ ವಂದನೆಗಳು. ಅದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಕಾರ್ಯಗಳನ್ನು ಮಾಡಿದ ತಮಗೂ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ವಿರಮಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ.